ಹರೇ ಕೃಷ್ಣ, ಎಲ್ಲರಿಗೂ ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಹರೇ ಕೃಷ್ಣ, ಎಲ್ಲರಿಗೂ ಹರೇ ಕೃಷ್ಣ. ಓಕೆ, ಇವತ್ತು ನಾವು ನೋಡುವ ಅಧ್ಯಾಯ 2ನೇ ಅಧ್ಯಾಯ, ಮೊದಲನೇ ಸ್ಕಂದದ 2ನೇ ಅಧ್ಯಾಯ. ಈ ಅಧ್ಯಾಯದ ಹೆಸರು ದೈವತ್ವ ಮತ್ತು ದೈವಿ ಸೇವೆಗಳು, ಡಿವಿನಿಟಿ ಅಂಡ್ ಡಿವೈನ್ ಸರ್ವಿಸ್. ಓಕೆ, ದೈವತ್ವ ಮತ್ತು ದೈವಿ ಸೇವೆಗಳು. ಓಕೆ, ಇದು ಈ ಎಲ್ಲ ಓಕೆ ನಾವು ಈ ಭಾಗವತದಲ್ಲಿ 18,000 ಶ್ಲೋಕ ಉಂಟು. ಅದನ್ನ 335 ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಓಕೆ, 335 ಅಧ್ಯಾಯ ಉಂಟು ಇಡೀ ಭಾಗವತದಲ್ಲಿ. ಅದನ್ನ 12 ಸ್ಕಂದವಾಗಿ ಭಾಗ ಮಾಡಿದ್ದಾರೆ. ಓಕೆ, ಹಾಗಾಗಿ ಈ 335 ಅಧ್ಯಾಯದಲ್ಲಿ ಈ ದೈವತ್ವ ಮತ್ತು ದೈವಿ ಸೇವೆಗಳು, ಪ್ರಭುಪಾದ ಇಡೀ ಭಾಗವತದಲ್ಲಿ ಹೆಚ್ಚು ಶ್ಲೋಕವನ್ನ ಕೋಟ್ ಮಾಡಿದ್ದಂದ್ರೆ ಈ ಅಧ್ಯಾಯದಿಂದ, ದೈವತ್ವ ಮತ್ತು ದೈವಿ ಸೇವೆಗಳು. ಇದು ತುಂಬಾ ಮುಖ್ಯವಾದಂತ ಅಧ್ಯಾಯ. ಓಕೆ, ನಾವು ಈ ಅಧ್ಯಾಯವನ್ನ ನೋಡ್ಲಿಕ್ಕಿದ್ದೇವೆ. ಅದಕ್ಕೆ ಮುಂಚೆ ನಾವು ಇದಕ್ಕಿಂತ ಮುಂಚಿನ ಅಧ್ಯಾಯದಲ್ಲಿ ಓಕೆ ಋಷಿಗಳ ಪ್ರಶ್ನೆಗಳು, ಆ ಅಧ್ಯಾಯದಲ್ಲಿ ಏನೆಲ್ಲ ನೋಡಿದೆವು ಅದನ್ನ ಒಮ್ಮೆ ನೋಡುವ. ಅದರಲ್ಲಿ ಮೊದಲಿಗೆ 3 ಶ್ಲೋಕದಲ್ಲಿ ಆ ಮುನ್ನುಡಿಯನ್ನ ತಿಳಿಸಿದ್ರು, ಪ್ರಿಲ್ಯೂಡ್. ಓಕೆ, ಈ ಭಾಗವತದ ಶ್ರೇಷ್ಠತೆ. ಓಕೆ, ಇದು ಯಾರ ಬಗ್ಗೆ? ಭಗವಂತನ ಬಗ್ಗೆ ತಿಳಿಸುತ್ತೆ. ಭಾಗವತ ನೇರವಾಗಿ ನಮ್ಮ ಭಗವಂತನ ಪರಿಚಯವನ್ನ ಮಾಡಿಕೊಡುತ್ತದೆ. ಯಾರು ಕಾರಣ? ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಭಗವಂತ, ಪರಮ ಸತ್ಯದ ವ್ಯಾಖ್ಯಾನ ಮೊದಲನೇ ಶ್ಲೋಕದಲ್ಲಿ ವ್ಯಕ್ತವಾಗುತ್ತದೆ. ನಂತರ ಭಾಗವತದ ಮಹಿಮೆ, ದಿವ್ಯತೆ. ಭಾಗವತ ಎಷ್ಟು ಶ್ರೇಷ್ಠವಾದಂತ ಗ್ರಂಥ, ಅದು ವಾಸ್ತವವಾದ ಧರ್ಮ. ಓಕೆ, ಅದು ಆ ಮೋಸದ ಎಲ್ಲಾ ಧರ್ಮವನ್ನ ರಿಜೆಕ್ಟ್ ಮಾಡುತ್ತೆ. ಓಕೆ, ತಿರಸ್ಕರಿಸುವಂತದ್ದು. ಇದು ಪರಮೋ ಧರ್ಮ ಪ್ರೋಜಿತ ಕೈತವ. ಆ ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ಭಾಗವತ ಪರಮೋಚ್ಚವಾದ ಪರಮ ಸತ್ಯವನ್ನ ಪ್ರತಿಪಾದಿಸ್ತದೆ. ಅದೇ ಭಗವಂತನ ಸೇವೆ ಮಾಡುವುದು. ಓಕೆ, ಆ ಧರ್ಮದ ಬಗ್ಗೆ ಇದು ತಿಳಿಸ್ತದೆ. ಭಗವಂತನ ಪ್ರೇಮ ಪ್ರಾಪ್ತಿ ಮಾಡುವುದೇ ಜೀವನದ ಗುರಿ. ನಂತರ 3ನೇದ್ರಲ್ಲಿ ಇದರ ಪ್ರಯೋಜನವನ್ನ ಎಲ್ಲರೂ ಪಡಿಬೇಕು. ಓಕೆ, ಎಲ್ಲರನ್ನ ಈ ಭಾಗವತ ಆಹ್ವಾನಿಸ್ತದೆ. ಎಲ್ಲರೂ ಇದನ್ನ ಸ್ವೀಕಾರ ಮಾಡ್ಬೇಕು. ಹಾಗಾಗಿ ಮೊದಲನೇ 3 ಶ್ಲೋಕದಲ್ಲಿ ಸಂಬಂಧ ಜ್ಞಾನ, ಅಭಿಧೇಯ, ಪ್ರಯೋಜನ ಇದನ್ನ ತಿಳಿಸಿ ಭಾಗವತವನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅಲ್ಲಿ ಒಂದು ನೈಮಿಷಾರಣ್ಯದಲ್ಲಿ ಓಕೆ ತುಂಬಾ ಋಷಿ ಮುನಿಯವರು ಸೇರಿದ್ರು. ಅಲ್ಲಿ ತುಂಬಾ ಶೌನಕಾದಿ ಋಷಿ, ತುಂಬಾ ಅವರ ಶಿಷ್ಯರಿದ್ರು. ಅವರೆಲ್ಲ ಸೇರಿ ಅಲ್ಲಿ ಸೂತ ಗೋಸ್ವಾಮಿಯನ್ನ ಮೊದಲಿಗೆ ಅವರು ಒಂದು ಯಜ್ಞವನ್ನ ಮಾಡ್ತಾರೆ. ಓಕೆ, ಒಂದು ಮಹಾಯಜ್ಞವನ್ನ ಮಾಡ್ತಾರೆ ಋಷಿಗಳೆಲ್ಲ ಸೇರಿ. ಆ ಯಜ್ಞದ ಉದ್ದೇಶ ಭಗವಂತನನ್ನು ಮತ್ತೆ ಭಗವಂತನ ಭಕ್ತರನ್ನು ತೃಪ್ತಿ ಪಡಿಸ್ಲಿಕ್ಕೋಸ್ಕರ ಒಂದು ಯಜ್ಞವನ್ನ ಏರ್ಪಡಿಸ್ತಾರೆ. ಓಕೆ, ಅಲ್ಲಿ ಆ ಯಜ್ಞದಲ್ಲಿ ಅಂದ್ರೆ ಜನ ಕಲ್ಯಾಣಕ್ಕೋಸ್ಕರ, ಓಕೆ, ಜನರ ಕಲ್ಯಾಣಕ್ಕೋಸ್ಕರ ಇದನ್ನ ಅವರು ಮಾಡ್ತಾ ಇದ್ದಾರೆ. ಭಗವಂತ ಮತ್ತು ಭಕ್ತರನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರ ಒಂದು ಮಹಾಯಜ್ಞವನ್ನ. ಅಲ್ಲಿ ಸೂತ ಗೋಸ್ವಾಮಿ ಇತ್ತು. ಓಕೆ, ಆ ಸೂತ ಗೋಸ್ವಾಮಿಯನ್ನ ಅವರು ಇದು ಮಾಡಿ ಓಕೆ ಅಲ್ಲಿ ಅವರಿಗೆ ಗೌರವ ಆಧಾರಗಳನ್ನೆಲ್ಲ ಕೊಟ್ಟು ಅವರನ್ನು ಒಂದು ದೊಡ್ಡ ಆಸನದಲ್ಲಿ, ಎತ್ತರದ ಆಸನದಲ್ಲಿ ಕೂತ್ಕೊಳ್ಳಿಸ್ತಾರೆ. ಅವರನ್ನ ತುಂಬಾ ಹೊಗಳ್ತಾರೆ. ಓಕೆ, ಅವರು ಎಲ್ಲವನ್ನ ತಿಳಿದಂತ ವ್ಯಕ್ತಿ. ಎಲ್ಲ ಶಾಸ್ತ್ರ, ವೇದ, ಇತಿಹಾಸ, ಪುರಾಣ ಎಲ್ಲವನ್ನ ಚೆನ್ನಾಗಿ ಬಲ್ಲವರು. ಅನಗ, ಆಖ್ಯಾತಾನಿ, ಅಧೀತಾನಿ, ಅವರಲ್ಲಿ ಎಲ್ಲಾ ಒಳ್ಳೆ ಗುಣಗಳು, ಎಲ್ಲವನ್ನ ತಿಳಿದುಕೊಂಡವರು ಶಾಸ್ತ್ರವನ್ನೆಲ್ಲ. ಅದಕ್ಕೋಸ್ಕರ ಅವರಿಗೆ ಆಸನವನ್ನು ಹಾಕಿ ಅವರನ್ನು ತುಂಬಾ ಹೊಗಳ್ತಾರೆ. ನಂತರ ಅವರು
ಆ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾಗಿ ಮೊದಲು ತಿಳಿಸ್ತಾರೆ ಈ ಕಲಿಯುಗದ ಓಕೆ ಕಲಿಯುಗದ ಬಗ್ಗೆ ವಿಚಾರ ಮಾಡ್ತಾರೆ. ಕಲಿಯುಗದ ಜನರು ತುಂಬಾ ಅವರು ಅದೃಷ್ಟಹೀನರು, ಓಕೆ ಸೋಮಾರಿಗಳು, ತಪ್ಪುಗಾರಿಗೆಳೆಯಲ್ಪಟ್ಟವರು, ಈ ಲಕ್ಷಣವೆಲ್ಲ ತಿಳಿಸ್ತಾ ಆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. 6 ಪ್ರಶ್ನೆಯನ್ನ ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ಕೇಳ್ತಾರೆ ಆ ಋಷಿಯವರು. ಓಕೆ ಶೌನಕಾದಿ ಋಷಿಗಳು ಕಲಿಯುಗದ ಜನರ ವಿವರಣೆಯನ್ನ ಕೊಡ್ತಾರೆ ಹೇಗೆ ಅಂತ. ಓಕೆ ಹಾಗೆ ನಂತರ ಅವರು ಕೇಳಲು ನಾವು ತುಂಬಾ ಉತ್ಸಾಹದಿಂದಿದ್ದೇವೆ, ಅದಕ್ಕೋಸ್ಕರ ಸೂತ ಗೋಸ್ವಾಮಿ ನೀವು ನಮ್ಗೆ ಹೇಳ್ಬೇಕು, ಇದಕ್ಕೆ ಉತ್ತರವನ್ನ ಹೇಳ್ಬೇಕು ಅಂತ 6 ಪ್ರಶ್ನೆಯನ್ನ ಕೇಳಿದ್ರು. ಓಕೆ ಅದರಲ್ಲಿ ಮೊದಲನೇ ಪ್ರಶ್ನೆ ಇತ್ತು ಜನಸಾಮಾನ್ಯರಿಗೆ, ಓಕೆ ಸಾಮಾನ್ಯ ಜನರಿಗೆ ಅತ್ಯಂತ ಶ್ರೇಯಸ್ಸು ಯಾವುದು, ನೀವು ಜನರ ಪರಮ ಕಲ್ಯಾಣಕ್ಕೋಸ್ಕರ ಯಾವುದನ್ನ ನಿರ್ಧಾರ ಮಾಡಿದ್ದೀರಿ, ಶ್ರೇಯಸ್ಕರವಾದದ್ದು ಯಾವುದು, ಓಕೆ ನಾವು ಸಾಧಾರಣ ನಮಗೆ ಒಳ್ಳೇದಾದ ಯಾವುದು ಅಂತ. ಹಾಗಾಗಿ ಸಾಮಾನ್ಯವಾಗಿ ಜನರಿಗೆ, ಓಕೆ ಸಾಮಾನ್ಯ ಜನರಿಗೆ ಅತ್ಯಂತ ಶ್ರೇಯಸ್ಸು ಯಾವುದು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ನಂತರ ಅವರು ಕಲಿಯುಗದ ಜನರ ಅವಸ್ಥೆ ಅವರಿಗೆ ಗೊತ್ತುಂಟು. ಓಕೆ ತುಂಬಾ ಶಾಸ್ತ್ರ ಉಂಟು, ವೇದ ಉಂಟು, ಪುರಾಣ ಉಂಟು, ಇತಿಹಾಸ ಉಂಟು, ಅದರಲ್ಲಿ ತುಂಬಾ ಭಾಗ ಉಂಟು. ಓಕೆ ಬೇರೆ ಬೇರೆ. ಹಾಗಾಗಿ ತುಂಬಾ ಶಾಸ್ತ್ರ ಉಂಟು. ಇದನ್ನ ತುಂಬಾ ಕಾಲ ಅಧ್ಯಯನ ಮಾಡಿದ ನಂತರವೇ ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಕಲಿಯುಗದವರಿಗೆ ಇದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಆ ಎಲ್ಲಾ ಶಾಸ್ತ್ರವನ್ನೇ ಹೇಳ್ಬೇಡಿ. ಓಕೆ ಅವರಿಗೆ ಎಲ್ಲಾ ಶಾಸ್ತ್ರ ಗೊತ್ತುಂಟು, ವೇದ ಪುರಾಣ ಇತಿಹಾಸ ಎಲ್ಲವೂ ಗೊತ್ತುಂಟು, ಎಲ್ಲವನ್ನ ನೀವು ಹೇಳ್ಬೇಡಿ, ನಮಗೆ ಅದರ ಸಾರವನ್ನ ತಿಳಿಸಿ. ಯಾಕಂದ್ರೆ ಎಲ್ಲವನ್ನ ಅವ್ರು ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೋಸ್ಕರ ಅದರ ಸಾರ ಏನು, ಓಕೆ ಎಲ್ಲಾ ಧರ್ಮ ಗ್ರಂಥಗಳ ಸಾರ ಏನು ಅದನ್ನ ನೀವು ತಿಳಿಸ್ಬೇಕು ಅಂತ ಶೌನಕಾದಿ ಋಷಿಯವರು ಸೂತ ಗೋಸ್ವಾಮಿ ಹತ್ರ ಹೇಳ್ತಾರೆ. ನಂತರ 3ನೇ ಪ್ರಶ್ನೆ ಇತ್ತು, ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ ದೇವಕಿಯ ಗರ್ಭದಲ್ಲಿ ವಾಸುದೇವನ ಮಗನಾಗಿ ಏಕೆ ಅವತಾರ ಮಾಡಿ ಬಂದರು, ಆ ಉದ್ದೇಶ ಏನು, ಭಗವಂತ ಅವತಾರ ಮಾಡಿ ಬರ್ಲಿಕ್ಕಿರುವ ಉದ್ದೇಶ ಏನು, ಅದರ ಬಗ್ಗೆ ಕೇಳ್ತಾರೆ. ಇದು 3ನೇ ಪ್ರಶ್ನೆ. 4ನೇ ಪ್ರಶ್ನೆ, ಈ ಭೌತಿಕ ಜಗತ್ತನ್ನು ಸೃಷ್ಟಿಸುವ ಸಂಬಂಧದಲ್ಲಿ ಭಗವಂತನು ಯಾವ ಯಾವ ಕಾರ್ಯಗಳನ್ನು ಮಾಡಿದನು. ಓಕೆ ಭಗವಂತ ಈ ಭೌತಿಕ ಜಗತ್ತನ್ನ ಭಗವಂತನೇ ಸೃಷ್ಟಿ ಮಾಡಿದ, ನಾವು ಮೊದಲೇ ನೋಡಿ ಜನ್ಮಾದ್ಯಸ್ಯ ಯತಃ. ಅದನ್ನ ಸೃಷ್ಟಿ ಮಾಡುವ ಸಂಬಂಧದಲ್ಲಿ ಭಗವಂತ ಯಾವ ಯಾವ ಕಾರ್ಯಗಳನ್ನ ಮಾಡ್ತಾರೆ, ಅಂದ್ರೆ ಪುರುಷಾವತಾರ, ಓಕೆ ಹೇಗೆ ಸೃಷ್ಟಿ ಆಯ್ತು ಜಗತ್ತು, ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ನಂತರ 5ನೇ ಪ್ರಶ್ನೆ, ಭಗವಂತನ ಲೀಲಾವತಾರಗಳ ಲೀಲೆಗಳು ಯಾವುದು, ಭಗವಂತ ತುಂಬಾ ತರಹದ ಲೀಲಾವತಾರಗಳನ್ನ ಮಾಡಿದ್ದಾರೆ, ಆ ಲೀಲೆಗಳು ಯಾವುದು ಅದರ ಬಗ್ಗೆ ನಮಗೆ ತಿಳಿಸ್ಬೇಕು ಅಂತ 5ನೇ ಪ್ರಶ್ನೆ. ನಂತರ 6ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಭಗವಂತ ಶ್ರೀಕೃಷ್ಣ ಈ ಗ್ರಹದಿಂದ ಕಣ್ಮರೆಯಾದ ನಂತರ ಧರ್ಮ ತತ್ವಗಳು ಯಾರನ್ನು ಆಶ್ರಯಿಸಿವೆ, ಭಗವಂತ ಈ ಭೌತಿಕ ಜಗತ್ತಿನಲ್ಲಿ ಅವರ ಲೀಲೆಯನ್ನ ಮಾಡಿ ಮುಗಿಸಿದ ನಂತರ ಕಣ್ಮರೆ ಆದ್ರು. ಓಕೆ ಅವರ ಧಾಮಕ್ಕೆ ಹೋದ್ರು. ನಂತರ ಈ ಧರ್ಮ ಯಾವುದಕ್ಕೆ ಶರಣು ಹೋಗಿದೆ, ಧರ್ಮಂ ಶರಣಂ ಗತ, ಆ ಧರ್ಮ ಯಾವುದಕ್ಕೆ ಶರಣೆ ಹೋಗಿದೆ ಅಂತ. ಹಾಗಾಗಿ ಈ 6 ಪ್ರಶ್ನೆಯನ್ನ ನಾವು ನೋಡಿದ್ದು. ಅದಕ್ಕೆ ಈ ಅಧ್ಯಾಯದಲ್ಲಿ ಸೂತ ಗೋಸ್ವಾಮಿಯವರು ಉತ್ತರವನ್ನ ಹೇಳ್ತಾರೆ. ಶೀಲ ಸೂತ ಮುನಿ ಗೋಸ್ವಾಮಿ ಋಷಿಗಳ ಪ್ರಶ್ನೆಗಳಿಂದ ಸಂಪೂರ್ಣವಾಗಿ ತೃಪ್ತರಾಗಿದ್ದರು. ಧನ್ಯವಾದಿಸಿ ಉತ್ತರಿಸಲು ಪ್ರಯತ್ನಿಸಿದರು. ಅಂದ್ರೆ ಅವರು ಅವರ ಪ್ರಶ್ನೆಯನ್ನು ಹೊಗಳ್ತಾರೆ. ಓಕೆ ಅವರಿಗೆ ತುಂಬಾ ಖುಷಿ ಆಗುತ್ತೆ, ಇವರು ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದಾರೆ, ಅದಕ್ಕೋಸ್ಕರ ಈ ಉತ್ತರವನ್ನ ಇಲ್ಲಿ ಮಾಡ್ತಾರೆ. ನಾನು PDF ಅನ್ನ ಶೇರ್ ಮಾಡ್ತೇನೆ, ನಿಮ್ಗೆ ನೋಡ್ಬೋದು. ದೈವತ್ವ ಮತ್ತು ದೈವಿ ಸೇವೆ, ಓಕೆ ಅಧ್ಯಾಯ. ಓಕೆ ಇಲ್ಲಿ ಶ್ಲೋಕ 1, ಓಕೆ ವ್ಯಾಸದೇವರು ತಿಳಿಸ್ತಾರೆ. ವ್ಯಾಸ ಉವಾಚ ಇತಿ ಸಂಪ್ರಶ್ನ ಶ್ರುಷ್ಟೋ ವಿಪ್ರಾಣಾಂ ರೋಮಹರ್ಷಣಿ ಪ್ರತಿಪೂಜ್ಯಾವಚಸ್ತೇಷಾಂ ಪ್ರವಕ್ತುಮುಪಚಕ್ರಮೇ. ವ್ಯಾಸ ಉವಾಚ ಇತಿ ಸಂಪ್ರಶ್ನ ಸಂಹೃಷ್ಟ ವಿಪ್ರಾಣಾಂ ರೋಮಹರ್ಷಣಿ ಪ್ರತಿಪೂಜ್ಯಾವಚಸ್ತೇಷಾಂ ಪ್ರವಕ್ತುಂ ಉಪಚಕ್ರಮೇ. ಓಕೆ ಎಲ್ಲರೂ ಶ್ಲೋಕವನ್ನ ಹೇಳಿ, ನಾನು ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ.
व्यास उवाच इति सम्प्रश्नो प्राणां ब्रह्मर्षिणिः तेषां प्रवक्तुम् उपचक्रमे। उवाच इति सम्प्रश्नो विप्राणां ब्रह्मर्षिणिः प्रतिपूज्य वसस्तेषां प्रवक्तुमुपचक्रमे। हरे कृष्ण। व्यास उवाच इति सम्प्रश्न संहृष्टो विप्राणां रोमहर्षणे प्रतिपूज्य वचस्तेषां प्रवक्तुम् ಉಪಚಕ್ರಮೇ. ವ್ಯಾಸ ಉವಾಚ, ವ್ಯಾಸರು ನುಡಿದರು, ಇತಿ ಈ ರೀತಿಯಾಗಿ, ಸಂಪ್ರಶ್ನ ಪರಿಪೂರ್ಣವಾದ ಪ್ರಶ್ನೆಗಳಿಂದ, ಸಂಹೃಷ್ಟ ಸಂಪೂರ್ಣವಾಗಿ ತೃಪ್ತಿಗೊಂಡ, ವಿಪ್ರಾಣಾಂ ಅಲ್ಲಿನ ಋಷಿಗಳ, ರೋಮಹರ್ಷಣಿ ರೋಮಹರ್ಷಣನ ಪುತ್ರರಾದ ಉಗ್ರಶ್ರಾವರು, ಪ್ರತಿಪೂಜ್ಯ ಅವರನ್ನು ಅಭಿನಂದಿಸಿದ ನಂತರ, ವಚ ಮಾತನ್ನು, ತೇಷಾಂ ಅವರ, ಪ್ರವಕ್ತುಂ ಉತ್ತರಿಸಲು, ಉಪಚಕ್ರಮೆ ಉಪಕ್ರಮಿಸಿದರು. ಅನುವಾದ: ವ್ಯಾಸರು ನುಡಿದರು, ರೋಮಹರ್ಷಣರ ಪುತ್ರರಾದ ಉಗ್ರಶ್ರಾವರು, ಸೂತಮುನಿ, ಬ್ರಾಹ್ಮಣರ ಸಂಪರ್ಕವಾದ ಪ್ರಶ್ನೆಗಳಿಂದ ಸಂತಸಗೊಂಡು ಅವರನ್ನು ಅಭಿನಂದಿಸಿ ಹೀಗೆ ಉತ್ತರಿಸತೊಡಗಿದರು. ಓಕೆ, ಇತಿ ಸಂಪ್ರಶ್ನ. ಓಕೆ, ಪ್ರಶ್ನ ಅಂದ್ರೆ ಪ್ರಶ್ನೆಗಳು, ಸಂಪ್ರಶ್ನ ಅಂದ್ರೆ ಪರಿಪೂರ್ಣವಾದ ಪ್ರಶ್ನೆಗಳಿಂದ. ಅವರು ಕೇಳಿದಂತ ಪ್ರಶ್ನೆ ತುಂಬಾ ಪರಿಪೂರ್ಣವಾದಂತ ಪ್ರಶ್ನೆ, ಯಾಕಂದ್ರೆ ಅದರಲ್ಲಿ ಆ ಪ್ರಶ್ನೆಯಲ್ಲಿ ಜನರ ಕಲ್ಯಾಣ ಆಗುತ್ತೆ. ಅದಕ್ಕೋಸ್ಕರ ಸಂಹೃಷ್ಟ, ಅವರ ಪ್ರಶ್ನೆಯು ಪರಿಪೂರ್ಣವಾಗಿತ್ತು. ಇದನ್ನ ಕೇಳಿ ಇವರು ಯಾರು, ಸೂತ ಗೋಸ್ವಾಮಿ ಸಹ ಸಂಹೃಷ್ಟ, ಅವರು ಸಂಪೂರ್ಣವಾಗಿ ತೃಪ್ತಿಗೊಂಡರು. ಅಂದ್ರೆ ಅವರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾರೋ, ರೋಮಹರ್ಷಣರ ಪುತ್ರರಾದ ಉಗ್ರಶ್ರಾವರು, ಅಂದ್ರೆ ಸೂತಮುನಿಗಳು. ಓಕೆ ಓಕೆ, ಇಲ್ಲಿ ನಾವು ಕಾಣ್ಬೋದು ಈ ಭಾವಾರ್ಥ ಚಿಕ್ಕದು. ಓಕೆ, ಈ ಭಾವಾರ್ಥ ನಾನೇ ಓದ್ತೇನೆ, ನಾವು ನೋಡಿದ ಹಾಗೆ. ಇದಕ್ಕಿಂತ ಮುಂಚೆ 6 ಪ್ರಶ್ನೆಯನ್ನ ಕೇಳು. ನೈಮಿಷಾರಣ್ಯದ ಋಷಿಗಳು ಸೂತಮುನಿಗಳಲ್ಲಿ 6 ಪ್ರಶ್ನೆಗಳನ್ನು ಕೇಳಿದರು. ಆಗ ಸೂತಮುನಿಗಳು ಒಂದೊಂದಾಗಿ ಅವುಗಳಿಗೆ ಉತ್ತರಿಸಲು ಆರಂಭಿಸಿದರು. ನಾವು ನೋಡಿದ್ವಿ ಇದಕ್ಕಿಂತ ಮುಂಚಿನ ಅಧ್ಯಾಯದಲ್ಲಿ. ಓಕೆ, 6 ಪ್ರಶ್ನೆಯನ್ನ ಕೇಳಿದರು. ಆದ್ರೆ ಆ ಪ್ರಶ್ನೆಯನ್ನ ಕೇಳಿ ಅವರಿಗೆ ತುಂಬಾ ಸಂತೋಷ ಆಯ್ತು. ಓಕೆ, ಸಂಹೃಷ್ಟ. ಹಾಗಾಗಿ ಅವರು ಉತ್ತರಿಸಲು ಇಲ್ಲಿ ಆರಂಭಿಸ್ತಾರೆ. ಹಾಗೆ ಅವರು ಮೊದಲಿಗೆ 1-2 ಶ್ಲೋಕದಲ್ಲಿ, ಕೆಲವು ಶ್ಲೋಕದಲ್ಲಿ ಅವರು ಇದನ್ನ ಮಾಡ್ತಾರೆ, ಪ್ರಾರ್ಥನೆಯನ್ನ. ಓಕೆ, ಇದಕ್ಕೆ ಉತ್ತರ ಹೇಳುವುದಕ್ಕಿಂತ ಮುಂಚೆ ಯಾರಿಂದ ಇವರು ಕೇಳಿದಂದ್ರೆ ಸೂತ ಗೋಸ್ವಾಮಿ, ಶುಕದೇವ್ ಗೋಸ್ವಾಮಿಯಿಂದ, ವೇದವ್ಯಾಸರ ಪುತ್ರರಿಂದ ಈ ಭಾಗವತವನ್ನ ಕೇಳಿದ್ದು. ಅಂದ್ರೆ ಪರೀಕ್ಷಿತ ಮಹಾರಾಜರು, ಓಕೆ, ಹಾಗೆ ಶುಕದೇವ್ ಗೋಸ್ವಾಮಿ ಭಾಗವತವನ್ನ ಹೇಳುವಾಗ ಆ ಸಭೆಯಲ್ಲಿ, ಓಕೆ, ನಾನು ಸ್ಲೈಡ್ ಅಲ್ಲಿ ತೋರಿಸ್ಬೋದು, ಅಲ್ಲಿ ಸೂತ ಗೋಸ್ವಾಮಿ ಸಹ ಇದ್ರು. ತುಂಬಾ ಜನ ಕುಳಿತಿದ್ರು, ನೋಡಿ ಇಲ್ಲಿ ಕಾಣ್ಬೋದು ನಿಮ್ಗೆ. ಓಕೆ, ಈ ಪರೀಕ್ಷಿತ ಮಹಾರಾಜರಿಗೆ ಭಾಗವತವನ್ನ ಹೇಳುವಾಗ, ಓಕೆ, ಇದು ಪರೀಕ್ಷಿತ ಮಹಾರಾಜ, ಇದು ಶುಕದೇವ್ ಗೋಸ್ವಾಮಿ. ಇಲ್ಲಿ ತುಂಬಾ ಇದ್ರು, ನಾರದರು, ವ್ಯಾಸರು, ಓಕೆ, ವ್ಯಾಸರ ತಂದೆ ಪಾರಾಶರ ಮುನಿ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು. ಅದರ ಜೊತೆ ಸೂತ ಗೋಸ್ವಾಮಿ ಸಹ ಈ ಸಭೆಯಲ್ಲಿತ್ತು. ಹಾಗೆ ಇದನ್ನ ಅವರು ಕೇಳಿ, ಓಕೆ, ಅವರಿಂದ ಕೇಳಿ ನಂತರ ಇವರು ಈ ಕಥೆಯನ್ನ ನೈಮಿಷಾರಣ್ಯದ ಋಷಿಗಳಿಗೆ ತಿಳಿಸುವುದು, ಶೌನಕಾದಿ ಋಷಿಗಳಿಗೆ. ಹಾಗೋಸ್ಕರ ಅಲ್ಲಿ ಮೊದಲು ಅವ್ರು ಯಾರಿಂದ ಕೇಳಿದ್ದಾರೆ ಅವರಿಗೆ ಪ್ರಣಾಮಗಳನ್ನ ಅರ್ಪಿಸ್ತಾರೆ. ಹಾಗಾಗಿ ಇಲ್ಲಿ ಸೂತ ಗೋಸ್ವಾಮಿ ಮೊದಲು ತಿಳಿಸ್ತಾರೆ. ಸೂತ ಉವಾಚ ಯಂ ಪ್ರವ್ರಜಂತಮನುಮೇ ಅನುಪೇತಮಮೇತ ಕೃತ್ಯಂ ದ್ವಾಯಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯ ತರವೋಭಿನೇದು ಸ್ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಸೂತ ಉವಾಚ
ಯಂ ಪ್ರವ್ರಜಂತಮನುಮುಪೇತ ಪೇತ ಕೃತ್ಯಂ ದ್ವಯಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯ ತರವೋಭಿನೇದೋ ಸ್ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಓಕೆ, ಎಲ್ಲರೂ ಶ್ಲೋಕವನ್ನ ಹೇಳಿ. ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ ನಾನು. ಯಂ ಉವಾಚ ದೈವಾಯಾನೋ ವಿಹರಕಾತರ ಹೃದಯಂ ಮುನಿಮಾನಸ್ತೋಸ್ಮಿ. ಯಂ ಪ್ರವ್ರಜಂತಮನುಪೇತಕೃತ್ಯಂ ದ್ವೈಪಾಯನ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಾಯ ತರವೋಭಿನೇದು ಸ್ತಂ ಸರ್ವಭೂತ ಹೃದಯಂ ಮುನಿಮಾನಸ್ತೋಸ್ಮಿ. ಸೂತ ಮುನಿಗಳು ಉವಾಚ ಹೇಳಿದರು, ಯಂ ಯಾರನ್ನು, ಪ್ರವ್ರಜಂತಂ ಸನ್ಯಾಸಿಯಾಗಿ ಹೊರಟು ಹೋಗುತ್ತಿರುವ, ಅನುಪೇತಂ ಉಪನಯನ ಸಂಸ್ಕಾರ ಪಡೆಯದಿರುವ, ಅಪೇತ ವಿಧಿ ಸಂಸ್ಕಾರಗಳನ್ನು ಪಡೆಯದಿರುವ, ಕೃತ್ಯಂ ಹೈಕ ಕರ್ತವ್ಯಗಳನ್ನು, ದ್ವಯಪಾಯನ ವ್ಯಾಸದೇವರು, ವಿರಹ ಅಗಳಿಕೆಯಿಂದ, ಕಾತರ ಭಯಗೊಂಡು, ಆಜುಹಾವ ಕೂಗಿಕೊಂಡರು, ಪುತ್ರ ಇತಿ ಓ ನನ್ನ ಪುತ್ರನೇ ಎಂದು, ತನ್ಮಯತಯ ಹಾಗೆ ಮಗ್ನವಾಗಿ, ತರವ ಎಲ್ಲಾ ವೃಕ್ಷಗಳು, ಅಭಿನೇದು ಪ್ರತ್ಯುತ್ತರವನ್ನಿತ್ತವು, ತಂ ಅವರಿಗೆ, ಸರ್ವ ಎಲ್ಲ, ಭೂತ ಜೀವಿಗಳ, ಹೃದಯಂ ಹೃದಯನಾದ, ಮುನಿಂ ಋಷಿಯನ್ನು, ಅನತ ಅಸ್ಮಿ ನಮಸ್ಕರಿಸುತ್ತೇನೆ. ಅನುವಾದ: ಶ್ರೀ ಸೂತ ಮುನಿಗಳು ನುಡಿದರು, ಪ್ರತಿಯೊಬ್ಬರ ಹೃದಯಾಂತರದಿಂದ ಸ್ಫೂರ್ತಿಯನ್ನುಕ್ಕಿಸುವ ಆ ಮಹರ್ಷಿಗೆ ಅಂದ್ರೆ ಶುಕಮುನಿಗೆ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುವೆನು. ಮೊದಲಿಗೆ ಅವರು ಗೌರವನ್ನ ಕೊಡ್ತಾರೆ. ಯಾಕಂದ್ರೆ ಅವರು ಈ ಭಾಗವತವನ್ನ ಯಾರಿಂದ ಕೇಳಿದ್ದು? ಶುಕದೇವ ಗೋಸ್ವಾಮಿಯಿಂದ ಕೇಳಿದ್ದು. ಅದಕ್ಕೋಸ್ಕರ ಇಲ್ಲಿ 2ನೇ ಶ್ಲೋಕದಲ್ಲಿ ಸೂತ ಗೋಸ್ವಾಮಿ ಮಾತಾಡುವಾಗ, ಇದಕ್ಕಿಂತ ಮುಂಚೆ ಸೂತ ಗೋಸ್ವಾಮಿ ಮಾತಾಡ್ಲಿಲ್ಲ. ಓಕೆ, ಶೌನಕ ಉವಾಚ ಬಂದಿದ್ದು. ಇಲ್ಲಿ ಸೂತ ಉವಾಚ ಅಂದ್ರೆ ಸೂತ ಗೋಸ್ವಾಮಿ ಮಾತಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಯಾಕಂದ್ರೆ ಅವರು ಪರಿಪೂರ್ಣವಾದ ಪ್ರಶ್ನೆಯನ್ನ ಕೇಳಿದ್ರು. ಹಾಗೆ ಇವರು ಸಂಪೂರ್ಣ ತೃಪ್ತರಾಗಿದ್ದಾರೆ ಆ ಪ್ರಶ್ನೆಯಿಂದ. ಅದಕ್ಕೋಸ್ಕರ ಇವರು ಉತ್ತರ ಮಾಡುವುದಕ್ಕಿಂತ ಮೊದಲು ಅವರಿಗೆ ಗೌರವನ್ನ ಸಲ್ಲಿಸ್ತಾ ಇದ್ದಾರೆ. ಓಕೆ, ಸೂತಮುನಿಗಳು ನುಡಿದರು, ಪ್ರತಿಯೊಬ್ಬರ ಹೃದಯಾಂತರದಿಂದ ಸ್ಫೂರ್ತಿಯನ್ನುಕ್ಕಿಸುವ ಆ ಮಹರ್ಷಿಗೆ ಅಂದ್ರೆ ಶುಕಮುನಿಗೆ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುವೆನು. ಅವರು ಉಪನಯನ ಸಂಸ್ಕಾರವನ್ನು ಮಾಡಿಕೊಳ್ಳದೆ ಅಥವಾ ಉಚ್ಚ ವರ್ಣದವರ ಧಾರ್ಮಿಕ ವಿಧಿಗಳನ್ನು ಪಾಲಿಸದೆ ಮನೆ ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸಲು ಹೊರಟು ಹೋದರು. ಆಗ ಅವರ ತಂದೆ ವೇದವ್ಯಾಸರು ಮಗನ ಅಗಳಿಕೆಯಿಂದ ಕಂಗಾಳಾಗಿ, ಓ ನನ್ನ ಮಗನೇ ಎಂದು ಜೋರಾಗಿ ಕೂಗಿಕೊಂಡರು. ನಿಜಕ್ಕೂ ಅದೇ ಅಗಳಿಕೆಯ ಭಾವವನ್ನು ತಳೆದ ಮರಗಳು ಕೂಡ ದುಃಖ ತಪ್ತ ತಂದೆಯ ಪ್ರತಿಕ್ರಿಯೆಯನ್ನು ಪ್ರತಿಧ್ವನಿಸಿದವು. ಓಕೆ, ಇಲ್ಲಿ ತಿಳಿಸ್ತಾ ಇದೆ. ಹಾಗೆ ಅವರು ಪ್ರಣಾಮವನ್ನ ಮಾಡ್ತಾರೆ. ಯಾಕಂದ್ರೆ ಇವರು ಮನೆಯನ್ನ ಬಿಟ್ಟು ಸೀದಾ ಹೋಗ್ತಾರೆ. ಓಕೆ, ಅವ್ರಿಗೆ ಯಾವ್ದ್ರಲ್ಲೇ ಇದಿಲ್ಲ. ಯಾರಿಗೆ ಅದನ್ನ ಭಾವಾರ್ಥದಲ್ಲಿ ಆಚಾರ್ಯರು ತುಂಬಾ ಚೆನ್ನಾಗಿ ವಿವರಿಸ್ತಾರೆ. ಯಾರೋ ಈ ಶುಕದೇವ ಗೋಸ್ವಾಮಿ. ಓಕೆ, ಅವರು ಎಲ್ಲೂ ಸಹ ನಿಲ್ತಾ ಇಲ್ಲ. ಹಾಗಾಗಿ ಅವರು ಹುಟ್ಟಿದ ಕೂಡಲೇ ಅವ್ರ ಮನೆಯನ್ನ ಬಿಟ್ಟು ಹೋಗ್ತಾರೆ. ಓಕೆ, ಯಾವುದೇ ಉಪನಯನ ಸಂಸ್ಕಾರ ಯಾವುದನ್ನೇ ಅವರು ಮಾಡುವುದಿಲ್ಲ, ಉಚ್ಚವಾದ ಧಾರ್ಮಿಕ ವಿಧಿಯನ್ನು. ಹಾಗೆ ಸನ್ಯಾಸ ಸ್ವೀಕರಿಸಲು ಅವರು ಮನೆಯನ್ನ ಬಿಟ್ಟು ಹೊರಟು ಹೋದ್ರಂತೆ. ಆಗ ಅವರ ತಂದೆ, ಓಕೆ, ವೇದವ್ಯಾಸರು, ಶುಕದೇವ ಗೋಸ್ವಾಮಿಯ ತಂದೆ ಯಾರು? ವೇದವ್ಯಾಸರು. ಅವರು ಮಗನೇ ಅಗಳಿಕೆಯಿಂದ. ಓಕೆ ಓಕೆ ಇಲ್ಲಿ ಒಂದು ವಿರಹ ಅಂದ್ರೆ ಅಗಳಿಕೆ, ಸಪರೇಟ್ ಆಗು. ಓಕೆ, ಈಗ ಯೋಗ ಅಂದ್ರೆ ಒಂದಾಗು. ಓಕೆ,
ವಿಯೋಗ ಅಂದ್ರೆ ಸಪರೇಟ್ ಆಗುದು. ಹಾಗೆ ವಿರಹ ಅಂದ್ರೆ ಅಗಳಿಕೆ. ಓಕೆ, ಅವರಿಂದ ಅಗಳಿಕೆಯ ಇಂದ ಕಂಗಾಳಾಗಿ, ಯಾರು ವೇದವ್ಯಾಸರು ಮಗನ ಅಗಳಿಕೆಯಿಂದ ಕಂಗಾಳಾಗಿ ಅವ್ರು ಏನು ಅಂತ ಕರೆದ್ರು, ಓ ನನ್ನ ಮಗನೇ ಎಂದು ಜೋರಾಗಿ ಕೂಗಿಕೊಂಡರು. ಅವರು ಹೊರಟು ಹೋಗುವಾಗ ವೇದವ್ಯಾಸರು ಜೋರಾಗಿ ಕೂಗ್ತಾರೆ, ಓ ನನ್ನ ಮಗನೇ ಎಂದು ಜೋರಾಗಿ ಕೂಗಿದರು. ನಿಜಕ್ಕೂ ಅದೇ ಅಗಳಿಕೆಯ ಭಾವವನ್ನು ತಲೆದ ಮರಗಳು ಕೂಡ ದುಃಖ ತಪ್ತ ತಂದೆಯ ಪ್ರತಿಕ್ರಿಯೆಯನ್ನು ಪ್ರತಿಧ್ವನಿಸಿದವು. ಓಕೆ, ಅದಕ್ಕೆ ಪ್ರತಿಧ್ವನಿಸಿದಂದ್ರೆ ಮರಗಳೆಲ್ಲರೂ ಹಾಗೆ ಅವರು ಜೋರಾಗಿ ಕೂಗುವಾಗ, ಆದ್ರೆ ಮಗ ಸೀದಾ ಓದೋದು, ಮಗ ನೋಡ್ಲೇ ಇಲ್ಲ. ಓಕೆ, ಅದನ್ನ ಲೆಕ್ಕವೇ ಮಾಡ್ಲಿಲ್ಲ. ನಿಜಕ್ಕೂ ಅದೇ ಅಗಳಿಕೆಯ ಭಾವವನ್ನು ತಲೆದ ಮರಗಳು ಪ್ರತಿಧ್ವನಿಸಿದಂತೆ. ಓಕೆ, ಹಾಗಾಗಿ ಆಚಾರ್ಯ ತಿಳಿಸ್ತಾರೆ, ಅವರೇ ಪ್ರತಿಧ್ವನಿಸಿದಂತೆ. ಯಾರು? ಶುಕದೇವ ಗೋಸ್ವಾಮಿ. ಮರ ಅಲ್ಲ, ನಿಜವಾಗಿಯೂ ಅವರೇ ಮರದ ಅಂದ್ರೆ ಸರ್ವಭೂತ ಹೃದಯಂ. ಓಕೆ, ಪ್ರತಿಯೊಬ್ಬರ ಹೃದಯದ ಅಂತರಾಳದ ಸ್ಫೂರ್ತಿಯನ್ನು ಒಪ್ಪಿಸುವ ಮಹರ್ಷಿಗೆ ಅಂದ್ರೆ ಶುಕದೇವ ಗೋಸ್ವಾಮಿ. ಓಕೆ, ಇದನ್ನೇ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಆ ಮುನಿ ಆ ಮರದ ಮುಖಾಂತರ ಆ ಪ್ರತಿಧ್ವನಿಯನ್ನ ಮಾಡಿದ್ರು. ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಇದನ್ನ ವಿವರಿಸ್ತಾರೆ. ಓಕೆ, ಈ ಶ್ಲೋಕದ ಅಂದ್ರೆ ಇಲ್ಲಿ ಪ್ರಣಾಮವನ್ನ ಮಾಡುದು. ತಿಲೋತ್ತಮ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ವರ್ಣ ಮತ್ತು ಆಶ್ರಮ ವ್ಯವಸ್ಥೆಯು ತನ್ನ ಅನುಯಾಯಿಗಳು ಪಾಲಿಸಬೇಕಾದ ಹಲವು ಶಾಸ್ತ್ರೋಕ್ತ ಕರ್ಮಗಳನ್ನು ವಿಧಿಸುತ್ತದೆ. ವೇದಾಧ್ಯಯನದ ಮಾಡಬಯಸುವ ವಿದ್ಯಾರ್ಥಿ ಸದ್ಗುರುವಿನ ಬಳಿ ಹೋಗಿ ತನ್ನನ್ನು ಶಿಷ್ಯನೆಂದು ಒಪ್ಪಿಕೊಳ್ಳುವಂತೆ ಕೇಳಿಕೊಳ್ಳಬೇಕೆಂದು ಆ ಕರ್ಮಗಳು ವಿಧಿಸುತ್ತವೆ. ಯಜ್ಞೋಪವೀತವು ಆಚಾರ್ಯನ ಅಥವಾ ಸದ್ಗುರುವಿನ ಬಳಿ ವೇದಾಧ್ಯಯನ ಮಾಡುವುದಕ್ಕೆ ಬೇಕಾದ ಅರ್ಹತೆಯ ಸಂಕೇತ. ಶ್ರೀ ಸುಖಮುನಿಗಳು ಹುಟ್ಟಿನಿಂದಲೇ ಜೀವನ್ಮುಕ್ತರಾಗಿದ್ದುದರಿಂದ ಅಂತಹ ಸಂಸ್ಕಾರ ಕರ್ಮಗಳನ್ನು ಪಾಲಿಸಿರಲಿಲ್ಲ. ಮಾನವನು ಹುಟ್ಟಿದಾಗ ಸಾಧಾರಣ ಜೀವಿಯಾಗಿರುತ್ತಾನೆ. ಸಂಸ್ಕಾರ ಪ್ರತಿಕ್ರಿಯೆಯಿಂದ ಎರಡನೆಯ ಜನ್ಮ ತಳೆಯುತ್ತಾನೆ. ಅವನು ಹೊಸ ಬೆಳಕನ್ನು ಕಂಡಾಗ ಆಧ್ಯಾತ್ಮಿಕ ಉನ್ನತಿಗೆ ಮಾರ್ಗದರ್ಶನ ಬಯಸಿ ವೇದಗಳನ್ನು ವ್ಯಾಸಂಗ ಮಾಡಲು ಸದ್ಗುರುವಿನ ಬಳಿಗೆ ಹೋಗುತ್ತಾನೆ. ಆ ಸದ್ಗುರು ವಿಧೇಯನಾದ ಜಿಜ್ಞಾಸುವನ್ನು ಮಾತ್ರ ತನ್ನ ಶಿಷ್ಯನೆಂದು ಸ್ವೀಕರಿಸಿ ಅವನಿಗೆ ಯಜ್ಞೋಪವೀತವನ್ನು ಕೊಡುತ್ತಾನೆ. ಈ ರೀತಿ ಮನುಷ್ಯನೊಬ್ಬ ಎರಡನೆಯ ಜನ್ಮ ಉಳ್ಳವ ಅಥವಾ ದ್ವಿಜನಾಗುತ್ತಾನೆ. ದ್ವಿಜನೆನಿಸಿದ ಬಳಿಕ ಆತ ವೇದಗಳನ್ನು ವ್ಯಾಸಂಗ ಮಾಡಬಹುದು. ವೇದಗಳಲ್ಲಿ ನಿಷ್ಠಾಂತನಾದ ಮೇಲೆ ಆತ ವಿಪ್ರನೆನಿಸುತ್ತಾನೆ. ವಿಪ್ರ ಅಥವಾ ವೇದವೇಸವಾದ ಬ್ರಾಹ್ಮಣ ತನ್ಮೂಲಕ ಪರಾತ್ಪರವನ್ನು ಅರಿತು ವೈಷ್ಣವ ಪದವನ್ನು ತಲುಪುವವರೆಗೂ ಆಧ್ಯಾತ್ಮಿಕ ಬದುಕಿನಲ್ಲಿ ಉನ್ನತಿಯನ್ನು ಸಾಧಿಸುತ್ತಾನೆ. ವೈಷ್ಣವ ಪದ ಬ್ರಾಹ್ಮಣನಿಗೆ ಸ್ನಾತಕೋತ್ತರ ಪದವಿ. ಉನ್ನತಶೀಲ ಬ್ರಾಹ್ಮಣ ಅಗತ್ಯವಾಗಿ ವೈಷ್ಣವನಾಗಬೇಕು. ವೈಷ್ಣವ ಅಂದರೇನೆ ತನ್ನತ ಅರಿತು ವಿದ್ಯಾವಂತ ಬ್ರಾಹ್ಮಣ ಎಂದರ್ಥ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಭಾವಾರ್ಥ. ಓಕೆ, ನೆಕ್ಸ್ಟ್ ಯಾರಾದ್ರೂ ಓದಿ, ನಾನು ಅನ್ಮ್ಯೂಟ್ ಮಾಡ್ತೇನೆ. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶ್ರೀ ಶುಕಮುನಿಗಳು ಹುಟ್ಟಿನಿಂದಲೇ ವೈಷ್ಣವರು. ಆದ್ದರಿಂದ ಅವರು ವರ್ಣಾಶ್ರಮ ವ್ಯವಸ್ಥೆಯ ಪ್ರಕೃತಿಗಳೆಲ್ಲ ಒಳಪಡಬೇಕಾಗಿರ್ಲಿಲ್ಲ. ಸಂಸ್ಕಾರವಿಲ್ಲದವನ್ನು ಶುದ್ಧ ಭಕ್ತರನ್ನಾಗಿ ಅಥವಾ ವೈಷ್ಣವನನ್ನಾಗಿ ಪರಿವರ್ತಿಸುವುದೇ ವರ್ಣಾಶ್ರಮ ಧರ್ಮದ ಪರಮ ಗುರಿ. ಆದ್ದರಿಂದ ಶ್ರೇಷ್ಠ ವೈಷ್ಣವರು ಅಥವಾ ಉತ್ತಮ ಅಧಿಕಾರಿಯೋ ಅಂಗೀಕರಿಸಿದ ವೈಷ್ಣವನೇ ಬ್ರಾಹ್ಮಣ ಎಂದು ಆಗಲೇ ಹೇಳಿದ್ದಾಗಿದೆ. ಅಲ್ಲಿ ಅವನು ಜಾತಿಯನ್ನಾಗಲಿ ಪೂರ್ವ ಕರ್ಮನ್ನಾಗಲಿ ಪರಿಗಣಿಸಲಾಗದು. ಶ್ರೀ ಚೈತನ್ಯ ಮಹಾಪ್ರಭು ಈ ತತ್ವವನ್ನು ಒಪ್ಪಿಕೊಂಡಿದ್ದರು. ಅಲ್ಲದೆ ಹರಿದಾಸ ಠಾಕೂರರು ಮುಸಲ್ಮಾನ್ ಕುಟುಂಬದಲ್ಲಿ ಹುಟ್ಟಿದರು. ಅವರು ಪವಿತ್ರ ನಾಮದ ಆಚಾರ್ಯರೆಂದು ಗುರುತಿಸಿದ್ದರು. ಇದರ ಅಂತರಾರ್ಥ ಇಷ್ಟು: ಶ್ರೀ ಸುಖ ಮುನಿಗಳು ವೈಷ್ಣವರಾಗಿಯೇ ಹುಟ್ಟಿದರು. ಬ್ರಹ್ಮತ್ವ ಆಗಲೇ ಅವರಲ್ಲಿ ಅಂತರ್ಗತವಾಗಿತ್ತು. ಹಾಗಾಗಿ ಅವರು ಯಾವುದೇ ಸಂಸ್ಕಾರವನ್ನು ಪಡೆಯಬೇಕಾಗಿರಲಿಲ್ಲ. ಕಿರಾತ, ಹೂಣರ್, ಆಂಧ್ರ, ಪುಲೀಂದ್ರ, ಪುಷ್ಕಲ, ಅಭೀರ, ಶುಂಭ, ಯವನ, ಕಾಸ ಅಥವಾ ಅದಕ್ಕಿಂತ ಕೀಳು ಜಾತಿಯವನು ಯಾರಾದರಲ್ಲಿ ವೈಷ್ಣವರ ಕೃಪೆ ಪಾತ್ರದಿಂದ ಅತ್ಯುತ್ತಮ
ದಿವ್ಯ ಸ್ಥಾನವನ್ನು ಪಡೆಯಬಹುದಾಗಿದೆ. ಶ್ರೀ ಶುಕಮುನಿಗಳು ಶ್ರೀ ಶೂತ ಮುನಿಗಳ ಆಧ್ಯಾತ್ಮಿಕ ಗುರು. ಆದ್ದರಿಂದ ನೈಮಿಷಾರಣ್ಯದ ಋಷಿಗಳ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ತೊಡಗುವ ಮೊದಲು ಅವರು ಶ್ರೀ ಶುಕಮುನಿಗಳಿಗೆ ಗೌರವಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಓಕೆ, ಈ ಶ್ಲೋಕಕ್ಕೆ ಅಂದ್ರೆ ಅವರು ಪ್ರಣಾಮವನ್ನ, ಗೌರವಪೂರ್ವಕವಾದ ಪ್ರಣಾಮವನ್ನ ಅರ್ಪಿಸ್ತಾ ಇದ್ದಾರೆ. ಅದಕ್ಕೆ 3 ಇದರ ಭಾವಾರ್ಥವನ್ನ ಆಚಾರ್ಯರು ಕೊಡ್ತಾರೆ. 3 ಪ್ಯಾರಾಗ್ರಾಫ್. ವರ್ಣ ಮತ್ತು ಆಶ್ರಮ ವ್ಯವಸ್ಥೆಯು ತನ್ನ ಅನುಯಾಯಿಗಳು ಪಾಲಿಸಬೇಕಾದ ಹಲವು ಶಾಸ್ತ್ರೋಕ್ತ ಕರ್ಮಗಳನ್ನು ವಿಧಿಸುತ್ತದೆ. ಓಕೆ, ವರ್ಣ 4 ವರ್ಣ ಉಂಟು, 4 ಆಶ್ರಮ ಉಂಟು. ಓಕೆ, ಅದನ್ನ ಶಾಸ್ತ್ರದಲ್ಲಿ ತುಂಬಾ ಅದನ್ನ ವಿಧಿಸಿದ್ದಾರೆ. ನಾವು ಹೇಗೆ ವರ್ಣಾಶ್ರಮವನ್ನ ಪಾಲನೆ ಮಾಡಬೇಕು. ಓಕೆ, ವರ್ಣಾಶ್ರಮದ ಉದ್ದೇಶವನ್ನ ಸಹ ಈ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಓಕೆ, 4 ವರ್ಣ. ಓಕೆ, 4 ಆಶ್ರಮ. ಓಕೆ, ವರ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ವರ್ಣ ಆಯ್ತು. ಇನ್ನು 4 ಆಶ್ರಮ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ 4 ವರ್ಣ ಆಶ್ರಮ. ಇದನ್ನ ಆಚಾರ್ಯರು ತಿಳಿಸ್ತಾರೆ. ವೇದಾಧ್ಯಯನ ಮಾಡ ಬಯಸುವ ವಿದ್ಯಾರ್ಥಿಯು ಸದ್ಗುರುನ ಬಳಿ ಹೋಗಿ ತನ್ನನ್ನು ಶಿಷ್ಯನೆಂದು ಒಪ್ಪಿಕೊಳ್ಳುವಂತೆ ಕೇಳಿಕೊಳ್ಳಬೇಕೆಂದು ಆ ಕರ್ಮಗಳು ವಿಧಿಸುತ್ತವೆ. ಓಕೆ, ಅದರಲ್ಲಿ ಓಕೆ ತದ್ವಿಜ್ಞಾನಾರ್ಥ ಮುಂಡಕೋಪನಿಷತ್ತು ಹಾಗೆ ಭಾಗವತವು ತಿಳಿಸುತ್ತೆ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಗಿ ಗಚ್ಚೇತ್ ಶಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಾಂ. ಓಕೆ, ವೇದಾಧ್ಯಯನವನ್ನ ಮಾಡ ಬಯಸುವ ವಿದ್ಯಾರ್ಥಿ ಸದ್ಗುರುನ ಬಳಿ ಹೋಗಿ ಅವರಲ್ಲಿ ತಾನು ಶಿಷ್ಯನೆಂದು ಒಪ್ಪಿಕೊಳ್ಳಬೇಕು. ಹಾಗೆ ತಿಳಿಸ್ತಾರೆ. ಆ ಕರ್ಮ ವಿಧಿಸುತ್ತದೆ, ವೇದ ಇದನ್ನ ತಿಳಿಸ್ತದೆ. ಹಾಗಾಗಿ ಯಜ್ಞೋಪವಿತವು ಆಚಾರ್ಯನ ಅಥವಾ ಸದ್ಗುರುವಿನ ಬಳಿ ವೇದಾಧ್ಯಯನ ಮಾಡುವುದಕ್ಕೆ ಬೇಕಾದ ಅರ್ಹತೆಯ ಸಂಕೇತ. ಶ್ರೀ ಸುಖಮುನಿಗಳು ಹುಟ್ಟಿನಿಂದಲೇ ಜೀವನ್ಮುಕ್ತನಾದ್ದರಿಂದ ಅಂತಹ ಸಂಸ್ಕಾರಗಳನ್ನು ಕರ್ಮಗಳನ್ನು ಪಾಲಿಸಿರಲಿಲ್ಲ. ಸುಖದೇವ ಗೋಸ್ವಾಮಿ ಹಾಗೆ ಮಾಡ್ಲಿಲ್ಲ. ಅವರು ಹುಟ್ಟಿನಿಂದಲೇ ಸೀದಾ ಹೋದ್ರು, ಎಲ್ಲವನ್ನ ಬಿಟ್ಟು ಹೋದ್ರು. ಯಾಕೆಂದ್ರೆ ಅವರು ಹುಟ್ಟಿನಿಂದಲೇ ಜೀವನ್ಮುಕ್ತರಾಗಿದ್ದರಿಂದ. ಅವರು ಹುಟ್ಟುವಾಗಲೇ ಜೀವನ್ಮುಕ್ತ. ಓಕೆ, ಅವ್ರು ನಮಗೆ ಬದ್ಧ ಜೀವ ಅಲ್ಲ, ನಾವು ಬದ್ಧ ಜೀವ. ಅವರಿಗೆ ಅದನ್ನ ಯಾವುದು ಪಾಲಿಸ್ಬೇಕು ಅಂತ ಇಲ್ಲ. ಓಕೆ, ಹಾಗಾಗಿ ಅವರು ಹುಟ್ಟಿನಿಂದಲೇ ಜೀವನ್ಮುಕ್ತ. ಹಾಗಾಗಿ ಅವರು ಎಲ್ಲವನ್ನ ಬಿಟ್ಟು ಹೋದ್ರು. ಅಂದ್ರೆ ಉಪನಯನ. ಓಕೆ, ಯಜ್ಞೋಪತಿಯೋ ಆಚಾರ್ಯನ ಅಥವಾ ಸದ್ಗುರುವಿನ ಬಳಿ ವೇದಾಧ್ಯಯನ ಮಾಡುವುದಕ್ಕೆ ಬೇಕಾದ ಅರ್ಹತೆಯ ಸಂಕೇತ. ಅದನ್ನ ಇಲ್ಲಿ ಸಹ ಪ್ರಭುಪಾದರು ತಿಳಿಸ್ತಾರೆ. ಯಜ್ಞೋಪತವನ್ನು ಕೊಡುತ್ತಾನೆ. ಅದನ್ನ ನಾವು ಇಲ್ಲಿ ಚರ್ಚೆ ಮಾಡೋಣ. ಓಕೆ, ಮಾನವನು ಹುಟ್ಟಿದಾಗ ಸಾಧಾರಣ ಜೀವಿಯಾಗಿರುತ್ತಾನೆ. ತುಂಬಾ ಸಂಸ್ಕಾರ ಉಂಟು. ಮನು ಸಂಹಿತೆಯಲ್ಲಿ ಕೆಲವನ್ನ ಹೇಳಿದ್ದಾರೆ. ಓಕೆ, ಗರ್ಭಧಾನ ಸಂಸ್ಕಾರದಿಂದ ಹಿಡಿದು ಅಂತ್ಯ ಕೊನೆಯವರೆಗೆ, ಮರಣದವರೆಗೆ ಕೆಲವು ಸಂಸ್ಕಾರ ಉಂಟು. 40 ಸಂಸ್ಕಾರ ಏನೋ ಉಂಟು. ಅದರಲ್ಲಿ 16 ಸಂಸ್ಕಾರ ಮುಖ್ಯವಾದದ್ದು, ಮೇಜರ್, ಮೈನರ್ ಮತ್ತೆ ಮೇಜರ್ ಮನು ಸಂಹಿತ ತಿಳಿಸಿಕೊಡುತ್ತೆ. ಮಾನವನು ಹುಟ್ಟಿದಾಗ ಸಾಧಾರಣ ಜೀವಿಯಾಗಿರುತ್ತಾನೆ. ಓಕೆ, ಸಾಧಾರಣ ಅಂದ್ರೆ ಜನ್ಮನಾಜಾಯತೆ ಶೂದ್ರ, ಹುಟ್ಟಿನಿಂದ ಎಲ್ಲರೂ ಶೂದ್ರರಾಗಿರುತ್ತಾರೆ. ಸಂಸ್ಕಾರ ಭವೇದ್ವಿಜ, ಸಂಸ್ಕಾರ ಪ್ರಕ್ರಿಯೆಯಿಂದ 2ನೇ ಜನ್ಮ ತಾಳುತ್ತಾನೆ. ಗುರುವಿನಿಂದ ಅವನಿಗೆ ದೀಕ್ಷೆ ಆಗುತ್ತೆ, ಆಗ 2ನೇ ಜನ್ಮ ಅಂತೆ. ಓಕೆ, 1ನೇ ಜನ್ಮ ಎಲ್ಲರಿಗೂ ಇರುತ್ತೆ. ಆದ್ರೆ ಮನುಷ್ಯನದು 2 ಜನ್ಮ ಆಗ್ಬೇಕಂತೆ ಶಾಸ್ತ್ರ ತಿಳಿಸುತ್ತೆ. ಜನ್ಮನ ಜಾಯತೆ ಶೂದ್ರ, ಎಲ್ಲವೂ ಹುಟ್ಟುತ್ತದೆ. ಪ್ರಾಣಿ ಹುಟ್ಟುತ್ತದೆ, ಮನುಷ್ಯನ ಹುಟ್ಟುತ್ತದೆ. ಆದ್ರೆ ಮನುಷ್ಯನದು 2 ಜನ್ಮ ಆಗ್ಬೇಕು. ಅದೇ ಸದ್ಗುರುವಿನಿಂದ ದೀಕ್ಷೆ ಆಗುವುದು, ಅದು 2ನೇ ಜನ್ಮ. ಅದರಲ್ಲಿ ಅವರ ಹೆಸರು ಸಹ ಚೇಂಜ್ ಮಾಡ್ತಾರೆ. ಓಕೆ, ಹಾಗಾಗಿ ಇಲ್ಲಿ ಪ್ರಭುಪಾದರು ಈ 2ನೇ ಪ್ಯಾರಾಗ್ರಾಫ್ ಅದನ್ನ ತಿಳಿಸ್ತಾರೆ. ಮಾನವನು ಹುಟ್ಟಿದಾಗ ಸಾಧಾರಣ ಜೀವಿಯಾಗಿರುತ್ತಾನೆ. ಸಂಸ್ಕಾರ ಪ್ರಕ್ರಿಯೆಯಿಂದ 2ನೇ ಜನ್ಮ ತಲೆಯುತ್ತಾನೆ. ಅವನು ಹೊಸ ಬೆಳಕನ್ನು ಕಂಡಾಗ ಆಧ್ಯಾತ್ಮಿಕ ಉನ್ನತಿಗೆ ಮಾರ್ಗದರ್ಶನ ಬಯಸಿ ವೇದಗಳನ್ನು ವ್ಯಾಸಂಗ ಮಾಡಲು ಸದ್ಗುರುವಿನ ಬಳಿ ಹೋಗುತ್ತಾನೆ. ವೇದ ಪಠಂತಿ ತದ್ವಿಪ್ರ, ವೇದವನ್ನ ಅಧ್ಯಯನ ಮಾಡಿ ಅವನು ವಿಪ್ರನಾಗ್ತಾನೆ. ಓಕೆ, ಸದ್ಗುರುವಿನ ಬಳಿ ಹೋಗಿ ಅವನು ವಿಪ್ರನಾಗ್ತಾನೆ. ಆ ಸದ್ಗುರು ವಿಧೇಯನಾದ ಜಿಜ್ಞಾಸುವನ್ನು ಮಾತ್ರ ತನ್ನ ಶಿಷ್ಯನೆಂದು ಸ್ವೀಕರಿಸಿ ಅವನಿಗೆ ಯಜ್ಞೋಪವೀತವನ್ನು ಕೊಡುತ್ತಾನೆ. ಅವರಿಗೆ ದೀಕ್ಷೆಯನ್ನ ಕೊಡ್ತಾರೆ. ಓಕೆ, ಅವರನ್ನ ನೋಡ್ತಾರೆ.
ಗುರು ಟೆಸ್ಟ್ ಮಾಡ್ತಾರೆ. ಓಕೆ, ಹಾಗೆ ಒಂದು ಕಥೆಯು ಬರುತ್ತೆ ಉಪನಿಷತ್ತಲ್ಲಿ. ಅಂದ್ರೆ ತಿಳಿಸ್ತಾರೆ, ಗುರುವಿಗೆ ಶಿಷ್ಯನನ್ನ 1 ವರ್ಷ ಟೆಸ್ಟ್ ಮಾಡ್ಬೇಕಂತೆ, ಚೆಕ್ ಮಾಡ್ಬೇಕು. ಶಿಷ್ಯನಿಗೂ ಗುರುವನ್ನ ಟೆಸ್ಟ್ ಮಾಡ್ಬೇಕು. ಓಕೆ, ಹಾಗೆ ಶಾಸ್ತ್ರ ತಿಳಿಸ್ತಾರೆ. ಹಾಗೆ ಗುರು ನೋಡ್ತಾರೆ ಇವನು ಹೇಗೆ, ಓಕೆ, ಜಿಜ್ಞಾಸೆ ಆಗಿದ್ದಾನ, ಓಕೆ, ಸೀರಿಯಸ್ ಆಗಿದ್ದಾನ ಅಂತವರನ್ನ ಗುರು ಆಯ್ಕೆ ಮಾಡಿ ಅವನಿಗೆ ಅಜ್ಞಾನ ಉಪದೇಶ ದೀಕ್ಷೆಯನ್ನ ಕೊಡ್ತಾರೆ. ಆ ಸದ್ಗುರು ವಿಧೇಯನಾದ ಜಿಜ್ಞಾಸುವನ್ನು ಮಾತ್ರ ತನ್ನ ಶಿಷ್ಯನೆಂದು ಸ್ವೀಕರಿಸಿ. ಓಕೆ, ವಿಧೇಯನಾದ ಜಿಜ್ಞಾಸುವನ್ನು ಮಾತ್ರ ತನ್ನ ಶಿಷ್ಯನೆಂದು ಸ್ವೀಕರಿಸಿ ಅವನಿಗೆ ಯಜ್ಞೋಪವೀತವನ್ನು ಕೊಡುತ್ತಾನೆ, ದೀಕ್ಷೆಯನ್ನ ಕೊಡ್ತಾರೆ. ಈ ರೀತಿ ಮನುಷ್ಯನೊಬ್ಬ 2ನೇ ಜನ್ಮ ಉಳ್ಳವ ಅಥವಾ ದ್ವಿಜನಾಗುತ್ತಾನೆ. ಜನ್ಮನಾ ಜಾಯತೆ ಶೂದ್ರ, ಹುಟ್ಟಿನಿಂದ ಒಬ್ಬನು ಸಾಧಾರಣ ಜೀವಿ, ಶೂದ್ರನಾಗೆ ಹುಟ್ಟುದು ಎಲ್ಲರೂ. ಓಕೆ, ಸಂಸ್ಕಾರ ಭವೇ ದ್ವಿಜ, ಇಲ್ಲಿ ತಿಳಿಸಿದ ಹಾಗೆ ಪ್ರಭುಪಾದರು ಇದನ್ನ ಇಲ್ಲಿ ತಿಳಿಸ್ತಾರೆ. ಈ ರೀತಿ ಮನುಷ್ಯನೊಬ್ಬ 2ನೇ ಜನ್ಮ ಉಳ್ಳವ ಅಥವಾ ದ್ವಿಜನಾಗುತ್ತಾನೆ. 2ನೇ ಜನ್ಮ ಅಂದ್ರೆ ದ್ವಿಜ. ಜನ್ಮನಾ ಜಾಯತೆ ಶೂದ್ರ ವೇದ ಪಠಂತಿ ತದ್ವಿಪ್ರ. ಓಕೆ, ಹಾಗೆ ದ್ವಿಜನೆನಿಸಿದ ಬಳಿಕ ಆತ ವೇದಗಳನ್ನು ವ್ಯಾಸಂಗ ಮಾಡುತ್ತಾನೆ. ಹುಟ್ಟಿನಿಂದ ಎಲ್ಲರೂ ಶೂದ್ರರಾಗಿರ್ತಾರೆ. ನಂತರ ಅವರ ದೀಕ್ಷೆ ಆದ್ಮೇಲೆ ಅವರು ದ್ವಿಜ ಆಗ್ತಾರೆ. ನಂತರ ವೇದವನ್ನ ಅವರು ಅಧ್ಯಯನ ಮಾಡಿದ ನಂತರ ವಿಪ್ರರಾಗ್ತಾರೆ. ಭಗವಂತನ ತಿಳಿದ ಮೇಲೆ ಅವರು ಬ್ರಾಹ್ಮಣರಾಗ್ತಾರೆ. ಯಾರು ಭಗವಂತನ ತಿಳಿಸ್ತಾರೆ, ಅದನ್ನ ಇಲ್ಲಿ ಆಚಾರ್ಯ ತಿಳಿಸ್ತಾರೆ. ದ್ವಿಜನೆನಿಸಿದ ಬಳಿಕ ಆತ ವೇದಗಳನ್ನು ವ್ಯಾಸಂಗ ಮಾಡಬಹುದು. ಓಕೆ, ಇದು ಆದ್ಮೇಲೆ ಅವರು ವೇದವನ್ನ ಅಧ್ಯಯನ ಮಾಡಬಹುದು. ವೇದಗಳಲ್ಲಿ ನಿಷ್ಣಾತನ ಮೇಲೆ ಅವನು ವಿಪ್ರನೆನಿಸುತ್ತಾನೆ. ವೇದದಲ್ಲಿ ವೇದ ಪಠಂತಿ ತದ್ವಿಪ್ರ, ಶಾಸ್ತ್ರ ಹೇಳುತ್ತೆ. ವೇದಗಳಲ್ಲಿ ನಿಷ್ಣಾತನಾದ ಮೇಲೆ ಆತ ವಿಪ್ರನೆನಿಸುತ್ತಾನೆ. ವಿಪ್ರ ಅಥವಾ ವೇದವೃತ್ತವಾದ ಬ್ರಾಹ್ಮಣ ತನ್ಮೂಲಕ ಪರಸ್ಪರವನ್ನು ಅರಿತು, ಅಂದ್ರೆ ಭಗವಂತನ ಅರಿತು ವೈಷ್ಣವ ಪದವನ್ನು ತಲುಪುವವರೆಗೂ ಆಧ್ಯಾತ್ಮಿಕ ಬದುಕಿನಲ್ಲಿ ಉನ್ನತಿಯನ್ನು ಸಾಧಿಸುತ್ತಾನೆ. ಓಕೆ, ವೈಷ್ಣವ ಪದವನ್ನು ತಲುಪುವವರೆಗೂ ಆತ ಆಧ್ಯಾತ್ಮಿಕ ಬದುಕಿನಲ್ಲಿ ಉನ್ನತಿಯನ್ನ ಸಾಧಿಸ್ತಾನೆ. ಆದ್ರೆ ಈ ವೈಷ್ಣವ ಬ್ರಾಹ್ಮಣನಿಗಿಂತಲೂ ಟಾಪ್, ಅದನ್ನ ಪ್ರಭುಪಾದಲ್ಲಿ ತಿಳಿಸ್ತಾರೆ. ವೈಷ್ಣವ ಪದ ಬ್ರಾಹ್ಮಣನಿಗೆ ಸ್ನಾತಕೋತ್ತರ ಪದವಿ. ಉನ್ನತಿಶೀಲ ಬ್ರಾಹ್ಮಣ ಅಗತ್ಯವಾಗಿ ವೈಷ್ಣವನಾಗಬೇಕು. ವೈಷ್ಣವ ಅಂದರೇನೆ? ತನ್ನಾತನರಿತ ವಿದ್ವಂತ ಬ್ರಾಹ್ಮಣ ಎಂದರ್ಥ. ಅಂದ್ರೆ ಭಗವಂತನನ್ನ ಚೆನ್ನಾಗಿ ತಿಳಿದು ಭಗವಂತನ ಸೇವೆಯಲ್ಲಿ ನಿರತರಾಗ್ತಾರೆ, ಅವರನ್ನ ಬ್ರಾಹ್ಮಣ ಅಂತ ಹೇಳ್ತಾರೆ. ಓಕೆ, ಜನ್ಮದಿಂದ ಎಲ್ಲರೂ ಶೂದ್ರ. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರ ಭವೆ ದ್ವಿಜ ವೇದ ಪಠಂತಿ ತದ್ವಿಪ್ರ ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಭಗವಂತನನ್ನ ಅರ್ಥ ಮಾಡಿಕೊಂಡು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ, ಅವರೇ ಬ್ರಾಹ್ಮಣರು. ನಂತರ ಈ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಪ್ರಭುಪಾದ ತಿಳಿಸ್ತಾರೆ, ಶ್ರೀ ಶುಕಮುನಿಗಳು ಹುಟ್ಟಿನಿಂದಲೇ ವೈಷ್ಣವರು. ಓಕೆ, ಅವರು ಹುಟ್ಟಿನಿಂದಲೇ, ಓಕೆ, ಹಾಗೆ ಅವರು ಜೀವನ್ಮುಕ್ತ, ಹುಟ್ಟಿನಿಂದಲೇ ಅವರು ವೈಷ್ಣವರು. ಆದ್ದರಿಂದ ಅವರು ವರ್ಣಾಶ್ರಮ ವ್ಯವಸ್ಥೆಯ ಪ್ರಕ್ರಿಯೆಗಳಿಗೆಲ್ಲ ಒಳಪಡಬೇಕಾಗಿರಲಿಲ್ಲ. ಅವರಿಗೆ ಈ ವರ್ಣಾಶ್ರಮದ ಪದ್ಧತಿಯ ಇದಕ್ಕೆ ಒಳಪಡಬೇಕಾಗಿರ್ಲಿಲ್ಲ. ಸಂಸ್ಕಾರವಿಲ್ಲದವನನ್ನು ಶುದ್ಧ ಭಗವದ್ಭಕ್ತನನ್ನಾಗಿ ಅಥವಾ ವೈಷ್ಣವನನ್ನಾಗಿ ಪರಿವರ್ತಿಸುವುದೇ ವರ್ಣಾಶ್ರಮ ಧರ್ಮದ ಪರಮ ಗುರಿ. ಓಕೆ, ಇಲ್ಲಿ ನೋಡಿ ಪ್ರಭುಪಾದ ತಿಳಿಸ್ತಾರೆ. ಆದ್ದರಿಂದ ಶುಕ ಮುನಿ ಹುಟ್ಟಿನಿಂದಲೇ ವೈಷ್ಣವರು. ಆದ್ದರಿಂದ ಅವರು ವರ್ಣಾಶ್ರಮ ವ್ಯವಸ್ಥೆಯ ಪ್ರತಿಕ್ರಿಯೆಗಳಿಗೆಲ್ಲ ಒಳಪಡಬೇಕಾಗಿರಲಿಲ್ಲ. ಅವರು ಇದಕ್ಕೆ ಬರುವುದಿಲ್ಲ. ವರ್ಣಾಶ್ರಮದ ಉದ್ದೇಶ ನಾವು ಭಗವಂತನ ಭಕ್ತರಾಗುವುದು. ಓಕೆ, ವೈಷ್ಣವನಾಗಿ ಪರಿವರ್ತನೆ ಆಗುವುದೇ ವರ್ಣಾಶ್ರಮ ಧರ್ಮದ ಪರಮ ಗುರಿ. ಸಂಸ್ಕಾರವಿಲ್ಲದವನನ್ನು ಶುದ್ಧ ಭಗವದ್ಭಕ್ತನಾಗಿ ಅಥವಾ ವೈಷ್ಣವನನ್ನಾಗಿ ಪರಿವರ್ತಿಸುವುದೇ ವರ್ಣಾಶ್ರಮ ಧರ್ಮದ ಪರಮ ಗುರಿ. ಓಕೆ, ಇದನ್ನ ವಿಷ್ಣು ಪುರಾಣದಲ್ಲೂ ತಿಳಿಸಿದ್ದಾರೆ. ವಿಷ್ಣು ಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ. ಓಕೆ, 1 ಸೆಕೆಂಡ್.
ವರ್ಣಾಶ್ರಮಚರವತ ಪುರುಷೇನ ಪರಪುಮಾನ್ ವಿಷ್ಣುರ್ ಆರಾಧ್ಯತೆ ಪಂಥ ನಾಣ್ಯತತ್ತೋಷ ಕಾರಣ. ವರ್ಣ ಮತ್ತು ಆಶ್ರಮ ವ್ಯವಸ್ಥೆಯಲ್ಲಿ ನಿಗದಿತ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವ ಮೂಲಕ ಪರಮಪುರುಷನಾದ ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಪರಮಪುರುಷನನ್ನು ತೃಪ್ತಿಪಡಿಸಲು ಬೇರೆ ಮಾರ್ಗವಿಲ್ಲ. ಒಬ್ಬರು 4 ವರ್ಣಗಳು ಮತ್ತು 4 ಆಶ್ರಮಗಳ ಸಂಸ್ಥೆಯಲ್ಲಿ ನೆಲೆಗೊಂಡಿರಬೇಕು. ಓಕೆ, ಭಗವಂತನ ಭಕ್ತಿಯನ್ನೇ ಪ್ರಾಪ್ತಿ ಮಾಡುವುದು. ಇದನ್ನ ನೋಡಿ ತೋರಿಸೋಣ, ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ. ಓಕೆ, ಭಾಗವತದಲ್ಲೂ ಇನ್ನು ಮುಂದೆ ನೆಕ್ಸ್ಟ್ ತಿಳಿಸ್ತಾರೆ ಯಾರು, ಸೂತ ಗೋಸ್ವಾಮಿ ಇದನ್ನ ಸ್ಪಷ್ಟವಾಗಿ ತಿಳಿಸ್ತಾರೆ. ವರ್ಣಾಶ್ರಮಾಚರವತ ಪುರುಷೇನ ಪರಪುಮಾನ್ ವಿಷ್ಣು ಆರಾಧ್ಯತೆ ಪಂಥ, ಅಂದ್ರೆ ಭಗವಂತ ವಿಷ್ಣುವನ್ನ ಆರಾಧ್ಯ ಮಾಡುದು. ವಿಷ್ಣು ಆರಾಧ್ಯತೆ ಪಂಥ ನಾಣ್ಯ ತತ್ತೋಷ ಕಾರಣಂ. ವರ್ಣ ಮತ್ತು ಆಶ್ರಮಗಳ ವ್ಯವಸ್ಥೆಯಲ್ಲಿ ನಿಗದಿತ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವ ಮೂಲಕ. ಓಕೆ, ಅಲ್ಲಿ ವ್ಯವಸ್ಥೆ ಉಂಟು. ನಾವು ಹೇಗೆ ಭಗವಂತನ ಬೇರೆ ಬೇರೆ ಆಶ್ರಮ ವರ್ಣದಲ್ಲಿ ಆ ಮುಖಾಂತರ ಪರಮಪುರುಷನಾದ ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಆಶ್ರಮ ಪದ್ಧತಿಯಿಂದ ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಪರಮಪುರುಷನನ್ನು ತೃಪ್ತಿಪಡಿಸಲು ಬೇರೆ ಮಾರ್ಗವಿಲ್ಲ. ಒಬ್ಬರು 4 ವರ್ಣಗಳು ಮತ್ತು ಆಶ್ರಮಗಳ ಸಂಸ್ಥೆಯಲ್ಲಿ ನೆಲೆಗೊಂಡಿರಬೇಕು. ಅವರು ಈ ಆಶ್ರಮ ವ್ಯವಸ್ಥೆಯಲ್ಲಿ ನೆಲೆಗೊಂಡಿರ್ಬೇಕು, ಅದನ್ನ ತಿಳಿಸ್ತಾರೆ. ಓಕೆ, ಪ್ರಭುಪಾದ ಇಲ್ಲಿ ತಿಳಿಸ್ತಾರೆ. ಇದು ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ, ಸಂಸ್ಕಾರವಿಲ್ಲದವನು ಶುದ್ಧ ಭಗವದ್ಭಕ್ತನನ್ನಾಗಿ ಅಥವಾ ವೈಷ್ಣವನನ್ನಾಗಿ ಪರಿವರ್ತಿಸುವುದೇ ವರ್ಣಾಶ್ರಮ ಧರ್ಮದ ಪರಮ ಗುರಿ. ಓಕೆ, ಅದರ ಗುರಿ ಅದೇ. ಆದ್ದರಿಂದ ಶ್ರೇಷ್ಠ ವೈಷ್ಣವರು ಅಥವಾ ಉತ್ತಮ ಅಧಿಕಾರಿಯು ಅಂಗೀಕರಿಸಿದ ವೈಷ್ಣವನೇ ಬ್ರಾಹ್ಮಣ ಎಂದು ಆಗಲೇ ಹೇಳಿದ್ದಾಗಿದೆ. ಆಲ್ರೆಡಿ ಪ್ರಭುಪಾದ ಭಾವಾರ್ಥದಲ್ಲಿ ತಿಳಿಸಿ. ಓಕೆ, ಉತ್ತಮ ಅಧಿಕಾರಿಯು ಅಂಗೀಕರಿಸಿದ ವೈಷ್ಣವನೇ ಬ್ರಾಹ್ಮಣ ಎಂದು ಆಗಲೇ ವಿವರಿಸಿದ್ದಾಗಿದೆ. ಅಲ್ಲಿ ಅವನ ಜಾತಿಯನ್ನಾಗಲಿ ಪೂರ್ವ ಕರ್ಮವನ್ನಾಗಲಿ ಪರಿಗಣಿಸಲಾಗದು. ಅದರಲ್ಲಿ ಅವನ ಜಾತಿಯನ್ನು ಪೂರ್ವ ಕರ್ಮವನ್ನು ಪರಿಗಣಿಸಲಾಗುವುದಿಲ್ಲ. ಯಾಕಂದ್ರೆ ಶ್ರೀ ಚೈತನ್ಯ ಮಹಾಪ್ರಭು ಈ ತತ್ವವನ್ನು ಒಪ್ಪಿಕೊಂಡಿದ್ದರು. ಚೈತನ್ಯ ಮಹಾಪ್ರಭು ಇದನ್ನ ಒಪ್ಪಿದ್ದಾರೆ. ಹೇಗೆ ಅದನ್ನು ಉದಾಹರಣೆ ಕೊಟ್ಟು ಪ್ರಭುಪಾದ ತಿಳಿಸ್ತಾರೆ. ಓಕೆ, ಅಲ್ಲದೆ ಹರಿದಾಸ ಠಾಕೂರರು ಮುಸಲ್ಮಾನ ಕುಟುಂಬದಲ್ಲಿ ಹುಟ್ಟಿದ್ದರೂ ಅವರನ್ನು ಪವಿತ್ರ ನಾಮದ ಆಚಾರ್ಯರೆಂದು ಗುರುತಿಸಿದ್ದರು. ಓಕೆ, ಈ ಹರಿದಾಸ್ ಠಾಕೂರ್ ಮುಸಲ್ಮಾನ ಕುಟುಂಬದಲ್ಲಿ ಹುಟ್ಟಿದ್ರು, ಆದ್ರೂ ಅವರನ್ನ ನಾಮಾಚಾರ್ಯ, ಓಕೆ, ಪವಿತ್ರ ನಾಮದ ಆಚಾರ್ಯರೆಂದು ಗುರುತಿಸಿದ್ದರು. ಇದ ಚೈತನ್ಯ ಮಹಾಪ್ರಭು ಮಾಡಿದ್ರು. ಇದರ ಅಂತರಾರ್ಥ ಇಷ್ಟು, ಅದನ್ನ ಪ್ರಭುಪಾದ ತಿಳಿಸ್ತಾರೆ. ಅಂತರಾರ್ಥ ಏನು? ಶ್ರೀ ಶುಕಮುನಿಗಳು ವೈಷ್ಣವರಾಗಿ ಹುಟ್ಟಿದರು. ಅವರು ವೈಷ್ಣವರಾಗಿ ಹುಟ್ಟಿದರು. ಬ್ರಹ್ಮತ್ವ ಆಗಲೇ ಅವರಲ್ಲಿ ಅಂತರ್ಗತವಾಗಿತ್ತು. ಅದನ್ನ ನಾವು ಮುಂದೆ ನೋಡ್ಬೋದು. ಅವರು ಬ್ರಹ್ಮತ್ವದಲ್ಲಿ ಆಲ್ರೆಡಿ ಅಂತರ್ಗತವಾಗಿತ್ತು. ಹಾಗಾಗಿ ಅವರು ಯಾವುದೇ ಸಂಸ್ಕಾರವನ್ನು ಪಡೆಯಬೇಕಾಗಿರಲಿಲ್ಲ. ಅವ್ರಿಗೆ ಯಾವುದೇ ಸಂಸ್ಕಾರ ಅಂದ್ರೆ ತುಂಬಾ ಇದುಂಟು ಭಾಗವತದಲ್ಲಿ, ಇದನ್ನ ತಿಳಿಸ್ತಾರೆ. ಕಿರಾತ, ಹೂಣ, ಆಂಧ್ರ, ಪುಳಿಂದ, ಪುಲ್ಕಶ, ಆಭಿರ, ಶುಂಭ, ಯವನ, ಕಾಸ ಅಥವಾ ಅದಕ್ಕಿಂತ ಕೀಳು ಜಾತಿಯವನು ಯಾರಾದರಿರಲಿ ವೈಷ್ಣವ ಕೃಪೆ ಮಾತ್ರದಿಂದ ಅತ್ಯುನ್ನತ ದಿವ್ಯ ಸ್ಥಾನವನ್ನು ಪಡೆಯಬಹುದಾಗಿದೆ. ನಾವು ಸಹ ವೈಷ್ಣವರ ಕೃಪೆಯಿಂದಲೇ ಅತ್ಯುನ್ನತ ದಿವ್ಯ ಸ್ಥಾನವನ್ನ ಪಡೆಯಬಹುದು. ಹಾಗಾಗಿ ಶ್ರೀ ಸುಖಮುನಿಗಳು ಶ್ರೀ ಸೂತ ಮುನಿಗಳ ಆಧ್ಯಾತ್ಮಿಕ ಗುರು. ಓಕೆ, ಅದಕ್ಕೋಸ್ಕರ ಈ ಪ್ರಾರ್ಥನೆಯನ್ನ ಮಾಡುವುದವರು. ಸುಖಮುನಿಗಳು ಸೂತ ಮುನಿಗಳ ಗುರು ಯಾರು? ಶುಕದೇವ ಗೋಸ್ವಾಮಿ ಆಧ್ಯಾತ್ಮಿಕ ಗುರು, ಅವರ ಆಧ್ಯಾತ್ಮಿಕ ಗುರು. ಆದ್ದರಿಂದ ನೈಮಿಷಾರಣ್ಯದ ಋಷಿಗಳ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ತೊಡಗುವ ಮೊದಲು ಅವರು ಶ್ರೀ ಸುಖಮುನಿಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ನಾವು ಈ ಶ್ಲೋಕದಲ್ಲಿ ನೋಡಿದಾಗೆ ಅದಕ್ಕೋಸ್ಕರ ಅವರು ಗೌರವಪೂರ್ವಕ ಸಲ್ಲಿಸುವೆನು. ಓಕೆ, ಆ ಮಹರ್ಷಿಗೆ ಸೂತ ಮುನಿಗ ಅದನ್ನೇ ಹೇಳುವುದು. ಪ್ರತಿಯೊಬ್ಬರ ಹೃದಯಾಂತರಾಳದಿಂದ ಸ್ಫೂರ್ತಿಯನ್ನುಕ್ಕಿಸುವ ಆ ಮಹರ್ಷಿಗೆ ಅಂದ್ರೆ ಶುಕಮುನಿಗೆ ಗೌರವಪೂರ್ವಕ ಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುವೆನು. ಪ್ರಣಾಮವನ್ನ ಸಲ್ಲಿಸ್ತಾರೆ. ನಂತರವು ಪ್ರಣಾಮವನ್ನು ಸಲ್ಲಿಸಿ ಅವರು ಶುಕದೇವ ಗೋಸ್ವಾಮಿಗೆ ತುಂಬಾ ಒಳ್ಳೆಯ ಶ್ಲೋಕ. ಈ ಶ್ಲೋಕವನ್ನ
ನಾನು ಗ್ರೂಪಲ್ಲಿ ಹಾಕ್ತೇನೆ, ನೀವೆಲ್ಲ ಕಲ್ತ್ಕೊಂಡು ಬಂದು. ತುಂಬಾ ಒಳ್ಳೆಯ ಶ್ಲೋಕ. ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕ ಅಧ್ಯಾತ್ಮ ದೀಪಂ ಅತಿಥಿತೀರ್ಷತಾಂ ತಮೋ ಅಂಧಂ ಸಂಸಾರಿನಾಂ ಕರುಣಯಾಃ ಪುರಾಣ ಗುಹ್ಯಂ ತಂ ವ್ಯಾಸು ಸೂನುಮುಪಯಾಂ ಗುರುಂ ಮುನೀನಾ. ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮ ದೀಪಂ ಅತಿಥಿತೀರ್ಷತಾಂ ತಮೋ ಅಂಧಂ ಸಂಸಾರಿನಾಂ ಕರುಣಯಾಃ ಪುರಾಣ ಗುಹ್ಯಂ ತಂ ವ್ಯಾಸು ಸೂನುಮುಪಯಾಮಿ ಗುರುಂ ಮುನೀನಾಂ. ಓಕೆ, ಎಲ್ಲರೂ ಶ್ಲೋಕವನ್ನ ಹೇಳಿ. ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ. ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮ ದೀಪಂ ಅತಿಥಿತೀರ್ಷತಾಂ ತಮೋ ಅಂಧಂ ಸಂಸಾರಿನಾಂ ಕರುಣಯಾಃ ಪುರಾಣ ಗುಹ್ಯಂ ತಂ ವ್ಯಾಸು ಸೂನುಮುಪಯಾಮಿ ಗುರುಂ ಮುನೀನಾಂ. ಯಾರು ಸ್ವ ಅನುಭಾವಂ ಸ್ವಂತ ಅನುಭವದಿಂದ ಅಖಿಲ ಸಕಲ ಶ್ರುತಿ ವೇದಗಳ ಸಾರವಾದ ಏಕೈಕವಾದ ಅಧ್ಯಾತ್ಮ ದಿವ್ಯ ದೀಪಂ ಪ್ರಕಾಶಕ ಜ್ಯೋತಿಯಾದ ಅತಿಥಿತೀರ್ಷತಾಂ ದಾಟ ಬಯಸುವ ತಮ ಅಂಧಂ ದಟ್ಟವಾದ ಕತ್ತಲಿನಿಂದ ಕೂಡಿದ ಹೈಕ ಅಸ್ತಿತ್ವವನ್ನು ಸಂಸಾರಿನ ಲೌಕಿಕ ಮಾನವರ ಕರುಣೆಯ ಕಾರಣರಹಿತವಾದ ಕೃಪೆಯಿಂದ ಆಹಾ ಹೇಳಿದರು ಪುರಾಣ ವೇದಗಳ ಪೂರಕ ಗ್ರಂಥಗಳ ಗುಹ್ಯಂ ಅತಿ ರಹಸ್ಯವನ್ನು ತಂ ಆ ವ್ಯಾಸಸೂನು ವ್ಯಾಸಪುತ್ರನಿಗೆ ಉಪಯಾಮಿ ನನ್ನ ಪ್ರಣಾಮಗಳನ್ನರ್ಪಿಸುತ್ತೇನೆ ಗುರುವಾದ ಮುನಿನ ಮಹರ್ಷಿಗಳ. ಅನುವಾದ: ಸಕಲ ಮುನಿಗಳಿಗೆ ಗುರುವಾದ ವ್ಯಾಸಪುತ್ರ ಶುಕಮುನಿಗಳಿಗೆ ಗೌರವಪೂರ್ವ ಪ್ರಣಾಮಗಳನ್ನು ಸಲ್ಲಿಸುವೆನು. ಅವರು ಕತ್ತಲು ಕವಿದ ಪ್ರಪಂಚವನ್ನು ದಾಟಲು ಹೆಣಗುತ್ತಿರುವ ಸಂಸಾರಿಕರ ಮೇಲೆ ಪರಮ ಕರುಣೆ ತೋರಿ ಸಕಲ ವೇದಗಳ ಸಾರವೆನಿಸಿದ ಅತ್ಯಂತ ರಹಸ್ಯವಾದ ಈ ಪುರಾಣವನ್ನು ಸ್ವಾನುಭಾವದಿಂದ ಬೋಧಿಸಿದರು. ಓಕೆ, ಸ್ವಂತ ಅನುಭವದಿಂದ ಅವರು ಬೋಧನೆ ಮಾಡಿದ್ದಾರೆ. ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ. ಇದು ಎಲ್ಲ, ಅಖಿಲ ಅಂದ್ರೆ ಎಲ್ಲ, ಶ್ರುತಿ ಅಂದ್ರೆ ವೇದ, ಅದರ ಸಾರ ಯಾವುದು? ಈ ಶ್ರೀಮದ್ ಭಾಗವತಂ. ಓಕೆ, ಅದನ್ನ ಯಾರಿಗೋಸ್ಕರ ಹೇಳಿದ್ದಾರೆ? ಕತ್ತಲು ಕವಿದ ಪ್ರಪಂಚವನ್ನು, ಅಂದ್ರೆ ಈ ಭೌತಿಕ ಜಗತ್ತು ಒಂದು ಅಜ್ಞಾನ. ಓಕೆ, ಕತ್ತಲು ಕವಿದ ಪ್ರಪಂಚ, ಇದನ್ನ ದಾಟ್ಲಿಕ್ಕೆ ಹೆಣಗ್ತಾ ಇದ್ದಾರೆ ಎಲ್ಲರೂ. ದಾಟಲು ಹೆಣಗುತ್ತಿರುವ ಸಂಸಾರಿಕರ. ಓಕೆ, ಮೇಲೆ ಪರಮ ಕರುಣೆ ತೋರಿ, ಖಾಲಿ ಕರುಣೆ ಅಲ್ಲ, ಪರಮ ಕರುಣೆ ತೋರಿ ಸಕಲ ವೇದಗಳ ಸಾರವೆನಿಸಿದ ಅತ್ಯಂತ ರಹಸ್ಯವಾದ ಈ ಪುರಾಣವನ್ನು ಸ್ವಾನುಭಾವದಿಂದ ಬೋಧಿಸಿದರು. ಇದನ್ನ ನಮಗೆ ಬೋಧಿಸಿದ್ದಾರೆ. ಹಾಗೂ ಅದಕ್ಕೋಸ್ಕರ ಅವರು ಯಾರು? ಸೂತ ಗೋಸ್ವಾಮಿ ಅವರ ಗುರುವಾದ, ಆಧ್ಯಾತ್ಮಿಕ ಗುರುವಾದ ಶುಕದೇವ ಗೋಸ್ವಾಮಿಗಳಿಗೆ ಗೌರವ ಪೂರ್ವಕ ಪ್ರಣಾಮವನ್ನ ಮಾಡ್ತಾ ಇದ್ದಾರೆ. ಅದೇ ಈ ಶ್ಲೋಕದಲ್ಲಿ ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮ ದೀಪಂ ಅತಿಥಿತೀರ್ಷತಾಂ ತಮೋ ಅಂಧಂ ಸಂಸಾರಿನಾಂ ಕರುಣಯ ಪುರಾಣ ಗುಹ್ಯಂ ತಂ ವ್ಯಾಸು ಸೂನುಮುಪಯಾಮಿ ಗುರುಂ ಮುನೀನಾಂ. ಓಕೆ, ಇದು ಅಖಿಲ ಅಂದ್ರೆ ವೇದದ ಸಾರ. ಅಖಿಲ ಶ್ರುತಿ ಸಾರಮೇಕಂ. ಓಕೆ, ಅತ್ಯಂತ ರಹಸ್ಯವಾದ ಈ ಪುರಾಣವನ್ನ ಅವರು ಸ್ವಾನುಭಾವದಿಂದ ಬೋಧಿಸಿದರು. ಇದು ನಮ್ಮ ಕಲ್ಯಾಣಕ್ಕೋಸ್ಕರ. ಓಕೆ, ಯಾರಾದ್ರೂ
ಭಾವಾರ್ಥವನ್ನ ಓದಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಶ್ರೀ ಸೂತ ಮುನಿಗಳು ಈ ಸೂತ್ರದಲ್ಲಿ ಶ್ರೀಮದ್ ಭಾಗವತಕ್ಕೆ ಸಂಕ್ಷಿಪ್ತ ಅವತರಣಿಕೆಯನ್ನು ಒದಗಿಸಿದ್ದಾರೆ. ಶ್ರೀಮದ್ ಭಾಗವತವು ವೇದಾಂತ ಸೂತ್ರಗಳಿಗೆ ಸರಳವೂ ನೇರವೂ ಆದ ಪೂರಕ ವ್ಯಾಖ್ಯಾನ ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರವನ್ನು ವ್ಯಾಸ ಮಹರ್ಷಿ ರಚಿಸಿದ್ದಾರೆ. ವೇದರಾಶಿಯ ಸಾರವನ್ನು ನಿರೂಪಿಸುವುದೇ ಅದರ ಉದ್ದೇಶ. ಈ ಸಾರದ ಸರಳ ವ್ಯಾಖ್ಯೆಯೇ ಶ್ರೀಮದ್ ಭಾಗವತ. ಶ್ರೀ ಶುಕಮುನಿಗಳು ವೇದಾಂತ ಸೂತ್ರಗಳ ಅಂತರ್ಯವನ್ನು ಪೂರ್ಣವಾಗಿ ತಿಳಿದವರು. ಇದರ ಪರಿಣಾಮವಾಗಿ ಅವರು ಸ್ವತಃ ಈ ಉಪಾಖ್ಯಾನ ರೂಪದ ಶ್ರೀಮದ್ ಭಾಗವತವನ್ನು ಅರಿತವರು. ಸಾಂಸಾರಿಕ ವ್ಯಾಮೋಹದಿಂದ ಕೆಂಗೆಟ್ಟು ಅವಿದ್ಯೆಯ ಪಾರವನ್ನು ದಾಟಿ ಹೋಗಲು ಬಯಸಿದವರ ಮೇಲೆ ಅಪಾರ ಕರುಣೆಯನ್ನು ತೋರುವುದಕ್ಕಾಗಿ ಶ್ರೀ ಶುಕಮುನಿಗಳ ಮೊದಲ ಬಾರಿಗೆ ಈ ರಹಸ್ಯ ಜ್ಞಾನವನ್ನು ನಿರೂಪಿಸಿದರು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಯಾರಾದ್ರೂ ಓದಿ. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ. ಒಂದ್ ಸೆಕೆಂಡ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಐಕ ವಿಷಯವನ್ನು ನೆಚ್ಚಿದವನು ಸುಖಿಯಾಗಬಲ್ಲನೆಂದು ವಾದಿಸುವುದರಲ್ಲಿ ಏನೂ ಹುರುಳಿಲ್ಲ. ಐಕ ಜಗತ್ತಿನ ಯಾವ ಜೀವಿಯು ಮಹಾಬ್ರಹ್ಮನಿಂದ ಕ್ಷುದ್ರ ಇರುವೆಯವರೆಗೂ ಯಾರೂ ಸುಖಿಯಾಗಲಾರ. ಪ್ರತಿಯೊಬ್ಬನು ಸುಖ ಪಡೆಯುವುದಕ್ಕಾಗಿ ಶಾಶ್ವತ ಯೋಜನೆಯಿಂದನು ಸಿದ್ಧಿಪಡಿಸಲು ಯತ್ನಿಸುತ್ತಾನೆ. ಆದರೆ ಐಕ ನಿಸರ್ಗ ನಿಯಮವು ಪ್ರತಿಯೊಂದನ್ನು ಕೆಡಿಸುತ್ತದೆ. ಆದ್ದರಿಂದ ಈ ಐಕ ಪ್ರಪಂಚವನ್ನು ದೇವರ ಸೃಷ್ಟಿಯಲ್ಲಿ ಅತ್ಯಂತ ಕತ್ತಲು ಕವಿದ ಪ್ರಾಂತ್ಯವೆಂದು ಕರೆಯಲಾಗಿದೆ. ಹೀಗಿದ್ದು ದುಃಖಿಗಳಾದ ಸಾಂಸಾರಿಕರು ಇದರಿಂದ ಹೊರಬರಲು ಇಚ್ಛಿಸಿದರೆ ಸಾಕು, ಹೊರಬರಬಹುದು. ದುರಾದೃಷ್ಟವತ್ತವರಷ್ಟು ಮೂಢರೆಂದರೆ ಅವರು ಅದರಿಂದ ತಪ್ಪಿಸಿಕೊಳ್ಳಲು ಬಯಸುವುದೂ ಇಲ್ಲ. ಆದ್ದರಿಂದ ಅವರನ್ನು ಮುಳ್ಳಿನ ಗಿಡದ ರೆಂಬೆಯನ್ನು ಮೇಯುವ ಒಂಟೆಗೆ ಹೋಲಿಸಲಾಗಿದೆ. ರಕ್ತ ಮಿಶ್ರಿತ ರೆಂಬೆಯ ರುಚಿಯನ್ನು ಒಂಟೆ ಇಷ್ಟಪಡುತ್ತದೆ. ಅದು ತನ್ನದೇ ರಕ್ತ ಮುಳ್ಳಿನಿಂದ ತನ್ನ ನಾಲಿಗೆಯೇ ದ್ರವವಾಗುತ್ತಿದೆ ಎಂದು ಒಂಟೆ ಅರಿತುಕೊಳ್ಳುವುದೇ ಇಲ್ಲವಲ್ಲ. ಹಾಗೆಯೇ ಸಂಸಾರಕನಿಗೆ ತನ್ನ ರಕ್ತವೇ ಜೇನುತುಪ್ಪದಷ್ಟು ಸವಿಯೆನಿಸಿದೆ. ತನ್ನ ಐಹಿಕ ಸೃಷ್ಟಿಯಿಂದ ಸದಾ ಘಾಸಿಗೊಂಡಿದ್ದರೂ ಆತ ಅದರಿಂದ ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ. ಇಂಥ ಸಾಂಸಾರಿಕರನ್ನು ಕರ್ಮಿಗಳೆಂದು ಕರೆಯಲಾಗಿದೆ. ನೂರಾರು ಸಾವಿರಾರು ಕರ್ಮಿಗಳಲ್ಲಿ ಎಲ್ಲೋ ಕೆಲವರು ಮಾತ್ರ ಐಹಿಕ ವ್ಯಾಪಾರದಿಂದ ತೊಳಲಿ ಬಳಲಿ ಈ ಚಕ್ರವ್ಯೂಹದಿಂದ ಹೊರಬರಲು ಬಯಸುತ್ತಾರೆ. ಇಂತಹ ಪ್ರಜ್ಞರನ್ನು ಜ್ಞಾನಿಗಳೆಂದು ಕರೆಯಲಾಗಿದೆ. ಅಂತಹ ಜ್ಞಾನಿಗಳಿಗಾಗಿ ವೇದಾಂತ ಸೂತ್ರ ರಚಿಸುತ್ತವಾಗಿದೆ. ಆದರೆ ಮಹಾಮಹಿಮ ಭಗವಂತನ ಅವತಾರವೆನಿಸಿದ ವ್ಯಾಸ ಮಹರ್ಷಿಗಳು ಭವಿಷ್ಯದಲ್ಲಿ ಅವಿವೇಕಿಗಳಿಂದ ಇದರ ದುರುಪಯೋಗವಾಗುವುದನ್ನು ಮನಗಂಡರು. ಆದ್ದರಿಂದ ತಾವೇ ವೇದಾಂತ ಸೂತ್ರಕ್ಕೆ ಪೂರಕವಾಗಿ ಈ ಭಾಗವತ ಪುರಾಣವನ್ನು ರಚಿಸಿದರು. ಬ್ರಹ್ಮಸೂತ್ರಕ್ಕೆ ಭಾಗವತ ಮೂಲ ಭಾಷ್ಯವೆಂದು ಸ್ಪಷ್ಟವಾಗಿ ಹೇಳಿದೆ. ಶ್ರೀ ವ್ಯಾಸಮುನಿಗಳು ಭಾಗವತವನ್ನೇ ತಮ್ಮ ಮಗ ಶ್ರೀ ಶುಕಮುನಿಗಳಿಗೆ ಹೇಳಿಕೊಟ್ಟರು. ಶ್ರೀ ಶುಕಮುನಿಗಳು ಆಗಲೇ ಜೀವನ್ಮುಕ್ತ ಸ್ಥಿತಿಯಲ್ಲಿದ್ದರು. ಅವರು ಭಾಗವತವನ್ನು ತಾವು ಅನುಭವಿಸಿ ಆ ಬಳಿಕ ವಿವರಿಸಿದರು. ಐಕ ಸತ್ತೆಯಿಂದ ಬಿಡುಗಡೆ ಬಯಸುವ ವಿಧೇಯಾತ್ಮರಿಗೆಲ್ಲ ಈ ಭಾಗವತ ವೇದಾಂತ ಸೂತ್ರ ಶ್ರೀ ಶುಕಮುನಿಗಳ ಕೃಪೆಯಿಂದ ಲಭ್ಯವಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಈ ಶ್ಲೋಕಕ್ಕೆ 3 ಪ್ಯಾರಾಗ್ರಾಫ್ನ ಭಾವಾರ್ಥನ ಆಚಾರ್ಯ ಕೊಡ್ತಾರೆ. ಇನ್ನೊಂದು ಪ್ಯಾರಾಗ್ರಾಫ್ ಉಂಟು, ಯಾರಾದ್ರೂ ಓದಿ. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ. ಯಾರು ಇದಾಗೋದಿಲ್ಲ. ಓಕೆ. ಸುಮತಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಾಗವತ ವೇದಾಂತ ಸೂತ್ರದ ಅಪ್ರತಿಮ ವ್ಯಾಖ್ಯಾನ. ಶ್ರೀಪಾದ ಶಂಕರಾಚಾರ್ಯರು ಸಕಾರಣವಾಗಿದ್ದನ್ನು ಮುಟ್ಟಲಿಲ್ಲ, ಏಕೆಂದರೆ ಈ ಸಹಜ ಭಾಷ್ಯವನ್ನು ಮೀರುವುದು ಕಷ್ಟ ಎಂದು ಅವರಿಗೆ ಗೊತ್ತಿತ್ತು. ಅವರು ಶಾರೀರಿಕ ಭಾಷ್ಯ ಬರೆದರು. ಅವರ ಅನುಯಾಯಿಗಳೆಂದು ಹೇಳಿಕೊಂಡವರು ಭಾಗವತ ಯಾವುದೋ ಅರ್ವಾಚೀನ ರಚನೆ ಎಂದು ಬದಿಗಿಟ್ಟರು. ಭಾಗವತದ ವಿರುದ್ಧ
ಮಾಯಾವಾದದ ಮತದವರು ಎಬ್ಬಿಸಿದ ಹುಯಿಲಿನಿಂದ ಯಾರೂ ದಾರಿ ತಪ್ಪಬಾರದು. ಪರಮಹಂಸರಿಗಾಗಿಯೇ ಮತ್ಸರವೆಂಬ ಈ ಜಗದ ರೋಗದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿದವರಿಗೋಸ್ಕರವೇ ಇರುವ ಏಕೈಕ ಅಲೌಕಿಕ ಕೃತಿ ಶ್ರೀಮದ್ ಭಾಗವತ. ಈ ಅಂಶವನ್ನು ಆರಂಭದ ದೆಸೆಯಲ್ಲಿರುವ ವಿದ್ಯಾರ್ಥಿ ಈ ಅವತರಣಿಕಾ ಶ್ಲೋಕದಿಂದ ಅರಿಯಬೇಕು. ಪರಮ ಪುರುಷ ಸ್ವರೂಪ ಶ್ರೀಮನ್ನಾರಾಯಣನು ಐಹಿಕ ಸೃಷ್ಟಿಗೆ ಅತೀತನೆಂದು ಶ್ರೀಪಾದ ಶಂಕರಾಚಾರ್ಯರು ಒಪ್ಪಿಕೊಂಡಿದ್ದರೂ ಮಾಯಾವಾದಿಗಳು ಪುರುಷೋತ್ತಮ ವ್ಯಕ್ತಿತ್ವದಿಂದ ಬಗ್ಗೆ ಅಸೂಯ ಪರರಾಗಿದ್ದರು. ಅಸೂಯಪರರ ಮಾಯಾವಾದಿಗೆ ಭಾಗವತದ ಪ್ರವೇಶ ದೊರಕಲಾರದು. ಐಹಿಕ ಸತ್ತೆಯಿಂದ ಬಿಡುಗಡೆ ಹೊಂದಲು ನಿಜಕ್ಕೂ ಕಾತರರಾದವರು ಭಾಗವತವನ್ನು ಆಶ್ರಯಿಸಬಹುದು, ಏಕೆಂದರೆ ಇದನ್ನು ಜೀವನ್ಮುಕ್ತರಾದ ಶ್ರೀ ಶುಕಮುನಿಗಳು ಬೋಧಿಸಿದ್ದಾರೆ. ಇದು ಪ್ರಖರವಾಗಿ ಬೆಳಗುವ ಅಲೌಕಿಕ ದೀವಿಗೆ. ಅದರ ಬೆಳಕಿನಲ್ಲಿ ನಿರಾಕಾರದ ಬ್ರಹ್ಮ, ಪರಮಾತ್ಮ ಮತ್ತು ಭಗವಂತ ಎಂದು ಸಾಕ್ಷಾತ್ಕರಿಸಿಕೊಳ್ಳಬಹುದಾದ ಇಂದ್ರಿಯ ಅತೀತ ಪರತರ ಸತ್ಯವನ್ನು ಸಂಪೂರ್ಣವಾಗಿ ಕಾಣಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಪ್ರಭುಪಾದರು ವಿವರಿಸ್ತಾರೆ ಈ ಭಾಗವತ ಎಷ್ಟು ಶ್ರೇಷ್ಠವಾದ. ನಾವು ಈ ಶ್ಲೋಕದಲ್ಲೇ ನೋಡಿದ ಹಾಗೆ ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ. ಓಕೆ, ಅಖಿಲ ಅಖಿಲ ಅಂದ್ರೆ ಎಲ್ಲ, ಶ್ರುತಿ ಅಂದ್ರೆ ವೇದ, ಅದರ ಸಾರವಾದ ಏಕೈಕವಾದ ಏಕಂ ಅಧ್ಯಾತ್ಮ ದೀಪಂ. ಓಕೆ, ಇದು ಅಧ್ಯಾತ್ಮ ದೀಪ ಅಂದ್ರೆ ಕತ್ತಲು. ಓಕೆ, ನಾವು ನೆಕ್ಸ್ಟ್ ಈ ಪ್ರಸ್ತಾವನೆಯಲ್ಲೇ ಪ್ರಭುಪಾದ ತಿಳಿಸ್ತಾರೆ. ಓಕೆ, ಯಾರ ದೃಷ್ಟಿ ಇದಾಗಿದಂತೆ ಕಳೆಯುವುದು ಅಂತವರಿಗೆ ಇದರಿಂದ ಈ ಪುರಾಣದಿಂದ ಬೆಳಕು ಸಿಗುತ್ತದೆ. ಓಕೆ, ನಾನು ನಿಮಗೆ ತೋರಿಸುವ ಒಂದು ನಿಮಿಷ. ಪ್ರಭುಪಾದ ಮೊದಲೇ ಈ ಪ್ರಸ್ತಾವನೆಯಲ್ಲಿ ಇದನ್ನ ತಿಳಿಸ್ತಾರೆ. ಓಕೆ, ಮೊದಲೇ ಈ ಪ್ರಸ್ತಾವನೆಯಲ್ಲಿ ಪ್ರಭುಪಾದ ತಿಳಿಸ್ತಾರೆ, ಇದನ್ನ ಹೇಳ್ತಾರೆ. ಹೇಳಿಯೇ ಪ್ರಭುಪಾದ ಈ ಭಾಗವತವನ್ನ ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಪ್ರಸ್ತಾವನೆ ಮೊದಲಿಗೆ ಒಂದು ಮಾತನ್ನ ಹೇಳ್ತಾರೆ ನೋಡಿ. ಈ ಭಾಗವತ ಪುರಾಣವು ಸೂರ್ಯನಷ್ಟೇ ಉಜ್ವಲವಾದದ್ದು. ಶ್ರೀಕೃಷ್ಣನು ಧರ್ಮ ಜ್ಞಾನ ಮೊದಲಾದವುಗಳ ಸಹಿತ ತನ್ನ ಧಾಮಕ್ಕೆ ಹಿಂದಿರುಗಿದ ಒಡನೆ ಇದರ ಪ್ರಾದುರ್ಭಾವವಾಯಿತು. ಕಲಿಯುಗದಲ್ಲಿ ಅಜ್ಞಾನದ ಗಾಢಾಂಧಕಾರದಿಂದಾಗಿ ತಮ್ಮ ದರ್ಶನ ಶಕ್ತಿಯನ್ನು ಕಳೆದುಕೊಂಡ ಜನರು ಈ ಪುರಾಣದಿಂದ ಬೆಳಕನ್ನು ಪಡೆಯುತ್ತಾರೆ. ಅದು ಅಷ್ಟು ಅದಕ್ಕೋಸ್ಕರ ಸಂಸಾರಿನಾಂ ಕರುಣಯ, ಈ ಶ್ಲೋಕದಲ್ಲಿ ಆ ಸಂಸಾರಿಯ ಮೇಲೆ ತುಂಬಾ ಕರುಣೆಯನ್ನ ಮಾಡಿ ಪುರಾಣ ಗುಹ್ಯ, ತುಂಬಾ ರಹಸ್ಯವಾದ, ಗುಹ್ಯಂ ಅಂದ್ರೆ ರಹಸ್ಯವಾದ, ಅತಿ ರಹಸ್ಯವಾದ ಗುಹ್ಯ ಇದಾದ ಆ ಜ್ಞಾನವನ್ನ ಯಾರು ಶುಕದೇವ್ ಗೋಸ್ವಾಮಿ ಹೇಳಿದ್ದಾರೆ. ಓಕೆ, ಅದಕ್ಕೋಸ್ಕರ ಅವರಿಗೋಸ್ಕರ ಪ್ರಣಾಮವನ್ನ ಮಾಡ್ತಾ ಇದ್ದಾರೆ. ಸಕಲ ಮುನಿಗಳಿಗೆ ಗುರುವಾದ ವ್ಯಾಸಪುತ್ರ ಶುಕ ಮುನಿಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವೆನು. ಯಾರು? ಸೂತ ಗೋಸ್ವಾಮಿ. ಅವರ ಗುರು ಯಾರು? ಶುಕದೇವ್ ಗೋಸ್ವಾಮಿ. ಸೂತ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜರಿಗೆ ಶುಕದೇವ್ ಗೋಸ್ವಾಮಿ ಭಾಗವತವನ್ನು ಹೇಳುವಾಗ ಅಲ್ಲಿ ಸೂತ ಗೋಸ್ವಾಮಿ ಸಹ ಕೂತಿದ್ರು. ಅದಕ್ಕೋಸ್ಕರ ಅವರ ಗುರು ಅವರು. ಓಕೆ, ಅವರಿಂದಲೇ ಈ ಭಾಗವತವನ್ನ ಸೂತ ಗೋಸ್ವಾಮಿ ಕೇಳಿ ತಿಳಿದುಕೊಂಡದ್ದು. ಅದಕ್ಕೋಸ್ಕರ ಈ ಶುಕದೇವ್ ಗೋಸ್ವಾಮಿ ಸಕಲ ಮುನಿಗಳಿಗೆ ಗುರುವಾದವರು. ಓಕೆ, ಅದಕ್ಕೋಸ್ಕರ ವ್ಯಾಸಪುತ್ರ ಶುಕಮುನಿಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವೆನು. ನಾನು ಯಾರಿಗೋಸ್ಕರ? ಆ ಶುಕದೇವ್ ಗೋಸ್ವಾಮಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಯಾವುದಕ್ಕೋಸ್ಕರ? ಅವರು ಕತ್ತಲು ಕವಿದ ಪ್ರಪಂಚವನ್ನು ದಾಟಲು, ಅಂದ್ರೆ ಈ ಭೌತಿಕ ಜಗತ್ತು ಒಂದು ಅಜ್ಞಾನದ ಸಾಗರ. ಓಕೆ, ಇದನ್ನ ದಾಟ್ಲಿಕ್ಕೋಸ್ಕರ ಇಲ್ಲಿ ನಾವು ತುಂಬಾ ಸ್ಟ್ರಗಲ್ ಮಾಡ್ತೇವೆ. ಈ ಭಾರತದಲ್ಲಿ ಪ್ರಭುಪಾದ ತಿಳಿಸ್ತಾರೆ. ಓಕೆ, ತುಂಬಾ ಸ್ಟ್ರಗಲ್ ಮಾಡ್ತೇವೆ ನಾವು, ಭವರೋಗ. ಹಾಗೆಯೇ ಇಲ್ಲಿ ಹೆಣಗುತ್ತಿರುವ ಸಾಂಸಾರಿಕರ ಮೇಲೆ. ಓಕೆ, ಸಾಂಸಾರಿಕರು ತುಂಬಾ ಈ ಭೌತಿಕ ಜಗತ್ತಿನಲ್ಲಿ ದುಃಖವನ್ನ ಅನುಭವಿಸ್ತಾರೆ. ಅವರಿಗೆ ಅವರ ಮೇಲೆ ಪರಮ ಕರುಣೆಯನ್ನ ತೋರಿ, ಖಾಲಿ ಕರುಣೆ ಅಲ್ಲ, ಪರಮ ಕರುಣೆಯನ್ನ ತೋರಿ ಈ ಸಕಲ ಅಖಿಲ ಶ್ರುತಿ ಸಾರಮೇಕಂ. ಓಕೆ, ಅವರ ಮೇಲೆ ಪರಮ ಕರುಣೆಯನ್ನ ತೋರಿ ಸಕಲ ವೇದಗಳ ಸಾರವೆನಿಸಿದ ಅತ್ಯಂತ ರಹಸ್ಯವಾದ ಈ ಪುರಾಣವನ್ನು ಸ್ವಾನುಭಾವದಿಂದ ಬೋಧಿಸಿದರು. ಓಕೆ, ಇದು ಅತ್ಯಂತ ರಹಸ್ಯವಾದ ಪುರಾಣ. ಈ ಭಾಗವತ ಸರ್ವಶ್ರೇಷ್ಠವಾದ ಪುರಾಣ. ಅದನ್ನ ಮೊದಲನೇ ಪ್ಯಾರಾಗ್ರಾಫ್ ಓಕೆ ಇಲ್ಲಿ ತಿಳಿಸ್ತಾರೆ. ಶ್ರೀ ಸೂತ ಮುನಿಗಳು ಈ ಸ್ತೋತ್ರದಲ್ಲಿ ಶ್ರೀಮದ್ ಭಾಗವತಕ್ಕೆ ಸಂಕ್ಷಿಪ್ತ ಅವತರಣಿಕೆಯನ್ನು ಒದಗಿಸಿದ್ದಾರೆ.
ಶ್ರೀಮದ್ ಭಾಗವತು ವೇದಾಂತ ಸೂತ್ರಗಳಿಗೆ ಸರಳವೂ ನೇರವೂ ಆದ್ಯ ಪೂರಕ ವ್ಯಾಖ್ಯಾನ. ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರವನ್ನು ವ್ಯಾಸ ಮಹರ್ಷಿ ರಚಿಸಿದ್ದಾರೆ. ವೇದಾಂತ ಸೂತ್ರ ಬ್ರಹ್ಮಸೂತ್ರ ಒಂದೇ. ಅಂದ್ರೆ ವೇದಾಂತ ಅಂದ್ರೆ ವೇದದ ಅಂತಿಮ ಉಪದೇಶ ವಾಕ್ಯದ ರೂಪದಲ್ಲಿ ವೇದಾಂತ ಸೂತ್ರದಲ್ಲಿ ಕೊಟ್ಟಿದ್ದಾರೆ. ನಾವು ಇದಕ್ಕಿಂತ ಮುಂಚೆ ಪ್ರಸ್ತಾವನೆ ಪ್ರಭುಪಾದ ತಿಳಿಸಿದ್ರು. ಇಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯರು ಮತ್ತೆ ಚೈತನ್ಯ ಮಹಾಪ್ರಭು ನಡುವೆ ಚರ್ಚೆ ನಡೆಯುತ್ತೆ. ಅವರು ಪಾಂಡಿತ್ಯ, ಓಕೆ, ವೇದಾಂತ ಸೂತ್ರ ಸನ್ಯಾಸಿ ವೇದಾಂತ ಸೂತ್ರವನ್ನ ಓದ್ಬೇಕು, ಓಕೆ, ಸಂಕೀರ್ತನೆ ಮಾಡುವುದಲ್ಲ, ಜಪ ಮಾಡುವುದು, ಇದು ಹೇಗೆ ಅಂತ ಅಲ್ಲಿ ಕೆಲವು ಶ್ಲೋಕವನ್ನ ಪ್ರಭುಪಾದ ತಿಳಿಸ್ತಾರೆ. ಜನ್ಮಾದ್ಯಸ್ಯ ಶಾಸ್ತ್ರಯೋನಿವತ್ ಅಥತೋ ಬ್ರಹ್ಮ ಜಿಜ್ಞಾಸ ಆನಂದಮಯೋ ಅಭ್ಯಾಸ, ಚಿಕ್ಕ ಚಿಕ್ಕ ಸೂತ್ರದಲ್ಲಿ, ಓಕೆ, ವೇದಾಂತ ಸೂತ್ರವನ್ನು ಅವರು ರಚನೆ ಮಾಡಿದ್ರು. ಅದನ್ನ ನಾವು ತಿಳ್ಕೊಳ್ಬೇಕಾದ್ರೆ ತುಂಬಾ ಪಂಡಿತರಾಗಿರ್ಬೇಕು, ಓಕೆ, ಅಂತವರಿಗೋಸ್ಕರ ಮಾತ್ರ ಅದನ್ನ ಇದು ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಇದು ನೇರವಾದ, ಇದನ್ನ ನೋಡಿ, ಸೂತ್ರಗಳಿಗೆ ಸರಳವೂ ನೇರವೂ ಆದ ಪೂರಕ ವ್ಯಾಖ್ಯಾನ. ಈ ಭಾಗವತ ಎಂತ ಉಂಟು, ನ್ಯಾಚುರಲ್ ಕಮೆಂಟ್ರಿ, ವೇದಾಂತ ಸೂತ್ರದ ನ್ಯಾಚುರಲ್ ಕಮೆಂಟ್ರಿ ಶ್ರೀಮದ್ ಭಾಗವತ, ಓಕೆ. ಅದನ್ನ ಇಲ್ಲಿ ನೋಡಿ, ಇಲ್ಲಿ ತಿಳಿಸ್ತಾರೆ, ಓಕೆ, ಇಲ್ಲಿ ಸ್ಪಷ್ಟವಾಗಿ ಪ್ರಭುಪಾದ ತಿಳಿಸ್ತಾರೆ. ಭವಿಷ್ಯದಲ್ಲಿ ಅವಿವೇಕಿಗಳಿಂದ ಇದರ ದುರುಪಯೋಗವಾಗುವುದನ್ನು ಮನಗಂಡರು. ಅದಕ್ಕೋಸ್ಕರವೇ ಆದ್ದರಿಂದ ತಾವೇ ವೇದಾಂತ ಸೂತ್ರಕ್ಕೆ ಪೂರಕವಾಗಿ ಭಾಗವತ ಪುರಾಣವನ್ನ ರಚಿಸಿದ್ರು. ವೇದವ್ಯಾಸರಿಗೆ ಗೊತ್ತಿತ್ತು, ಇನ್ನು ಭವಿಷ್ಯದಲ್ಲಿ ಬರುವ ಅವಿವೇಕಿಗಳು ಇದರ ದುರುಪಯೋಗವನ್ನು ಮನಗಂಡರು ವಾಗುವುದನ್ನು, ಓಕೆ, ಅವ್ರಿಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ವೇದವ್ಯಾಸರು ತ್ರಿಕಾಲಜ್ಞ, ಓಕೆ, ಅವರು ಈ ಭೂತ ವರ್ತಮಾನ ಭವಿಷ್ಯವನ್ನ ಅವರಿಗೆ ತಿಳಿಯಲಾಗುತ್ತೆ, ಓಕೆ. ಹಾಗೆ ಅವರು ಈ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿದ್ರು. ಅವರು ಇದನ್ನ ಏನೆಲ್ಲ ಮಾಡಿ ಅವರದ್ದೇ ಆದ ಜನರನ್ನ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಿ ಅವರೇ ಇದಕ್ಕೆ ನ್ಯಾಚುರಲ್ ಆದಂತ ಕಮೆಂಟ್ರಿಯನ್ನ ರಚನೆ ಮಾಡಿದ್ರು. ಅದನ್ನ ಇಲ್ಲಿ ಪ್ರಭುಪಾದ ಈ ಭಾವಾರ್ಥದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ, ಓಕೆ. ಇಲ್ಲಿ ವೇದಾಂತ ಸೂತ್ರಕ್ಕೆ ಇದನ್ನ ಇಲ್ಲಿ ಮಾತ್ರ ಅಲ್ಲ, ಈ ಚೈತನ್ಯ ಚರಿತಾಮೃತದಲ್ಲೂ ಒಂದು ಕೋಟನ್ನ ಮಾಡ್ತಾರೆ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅರ್ಥೋಯಂ ಬ್ರಹ್ಮಸೂತ್ರ ಎಂತ ಅಂದ್ರೆ ಗರುಡ ಪುರಾಣದಲ್ಲಿ ಇದರ ಉಲ್ಲೇಖ ಉಂಟು. ಈ ಭಾಗವತ ವೇದಾಂತ ಸೂತ್ರ ಮತ್ತೆ ಮಹಾಭಾರತದ ಸಾರ ಇದರಲ್ಲಿ ಉಂಟು, ಓಕೆ. ಅದರ ನ್ಯಾಚುರಲ್ ಕಮೆಂಟ್ರಿ ಅರ್ಥೋಯಂ ಬ್ರಹ್ಮಸೂತ್ರಾಣ ಅಂತ ಚೈತನ್ಯ ಚರಿತಾಮೃತದಲ್ಲಿ ಇದೆ. ಆದ್ರೆ ಅದು ಒರಿಜಿನಲಿ ಗರುಡ ಪುರಾಣದ ಶ್ಲೋಕ ಚೈತನ್ಯ ಚರಿತಾಮೃತದಲ್ಲಿ ತಿಳಿಸಿದ್ದಾರೆ. ವೇದರಾಶಿಯ ಸಾರವನ್ನು ನಿರೂಪಿಸುವುದೇ ಅದರ ಉದ್ದೇಶ, ಓಕೆ, ಓಕೆ. ಈ ವೇದಾಂತ ಸೂತ್ರ ರಚನೆ ಮಾಡುವುದಂತ ವೇದಾಂತ ಸೂತ್ರ ವೇದದ ಸಾರ ಉಂಟು, ವೇದದ ಅಂತಿಮ ಉಪದೇಶ ವೇದಾಂತ ಸೂತ್ರದಲ್ಲಿ ಉಂಟು. ಇದನ್ನ ನಿರೂಪಣೆ ಮಾಡುವುದೇ ಇದರ ಉದ್ದೇಶ. ವೇದಾಂತ ಸೂತ್ರದ ಎಲ್ಲವನ್ನ ಇದು ಮಾಡಿ 4 ವೇದದ ಇದು ಸಹ ಈ ವೇದಾಂತ ಸೂತ್ರದಲ್ಲಿ ಉಂಟು. ಈ ಸಾರದ ಸರಳ ವ್ಯಾಖ್ಯಾನವೇ ಶ್ರೀಮದ್ ಭಾಗವತ, ಓಕೆ. ಸರಳವಾದ ವ್ಯಾಖ್ಯಾನ, ಎಲ್ಲರಿಗೂ ಅರ್ಥವಾಗುವಂತ ವ್ಯಾಖ್ಯಾನವೇ ಈ ಶ್ರೀಮದ್ ಭಾಗವತ. ಶ್ರೀ ಶುಕಮುನಿಗಳು ವೇದಾಂತ ಸೂತ್ರಗಳ ಅಂತರ್ಯವನ್ನು ಪೂರ್ಣವಾಗಿ ತಿಳಿದವರು, ಓಕೆ. ಅಂತರ್ಯವನ್ನ ಈ ಶುಕದೇವ್ ಗೋಸ್ವಾಮಿ ಚೆನ್ನಾಗಿ ತಿಳಿದವರು, ಪೂರ್ಣವಾಗಿ, ಸ್ವಲ್ಪ ಅಲ್ಲ ಪೂರ್ಣವಾಗಿ ತಿಳಿದವರು. ಇದರ ಪರಿಣಾಮವಾಗಿ ಅವರು ಸ್ವತಃ ಈ ಉಪಾಖ್ಯಾನ ರೂಪದ ಶ್ರೀಮದ್ ಭಾಗವತವನ್ನು ಅರಿತವರು, ಉಪಾಖ್ಯಾನವಾದ ರೂಪದ ಈ ಭಾಗವತವನ್ನು ಅರಿತವರು. ಸಾಂಸಾರಿಕರ ವ್ಯಾಮೋಹದಿಂದ ಕಂಗೆಟ್ಟ ಅವಿದ್ಯೆಯ ಪಾರವನ್ನು ದಾಟಿ ಹೋಗಲು ಬಯಸಿದವರ ಮೇಲೆ ಅಪಾರ ಕರುಣೆಯನ್ನು ತೋರಿಸುವುದಕ್ಕಾಗಿ ಶ್ರೀ ಸುಖಮುನಿಗಳು ಮೊದಲ ಬಾರಿಗೆ ಈ ರಹಸ್ಯವಾದ ಜ್ಞಾನವನ್ನು ನಿರೂಪಿಸಿದರು, ಓಕೆ. ಅವರು ಭಾಗವತವನ್ನ ಅರಿತವರು. ನೋಡಿ ಇಲ್ಲಿ ತಿಳಿಸ್ತಾರೆ, ಸಾಂಸಾರಿಕ ವ್ಯಾಮೋಹದಿಂದ ಕಂಗೆಟ್ಟು ಅವಿದ್ಯೆಯ ಪಾರವನ್ನು ದಾಟಿ ಹೋಗಲು ಬಯಸಿದವರ, ಯಾರು ಈ ಭೌತಿಕ ಸಾಗರವನ್ನ ಕ್ರಾಸ್ ಮಾಡ್ಬೇಕು ಅಂತ ಇಚ್ಛೆ ಮಾಡ್ತಾರೆ, ಅವ್ರಿಗೆ ಭಾಗವತವನ್ನ ಸ್ವೀಕಾರ ಮಾಡ್ಬೇಕು, ಓಕೆ. ಇದು ಒಂದು ಬ್ರಿಡ್ಜ್, ನಮಗೆ ಭವಸಾಗರವನ್ನ ಕ್ರಾಸ್. ಇದನ್ನ ಪದ್ಮಪುರಾಣವು ತಿಳಿಸಿದ್ದೆ. ತಮಾದಿ ದೇವಂ ಕರುಣಾ ನಿಧಾನಂ ತಮಾಲವರ್ಣಂ ಸುವಿತಾವತಾರಂ ಅಪಾರ ಸಂಸಾರ ಸಮುದ್ರ ಸೇತುಂ ಭಜಾಮಹೇ ಭಾಗವತ ಸ್ವರೂಪಂ. ಈ ಸಂಸಾರ ಸಾಗರವನ್ನ ದಾಟ್ಲಿಕ್ಕಿರುವಂತ ಬ್ರಿಡ್ಜ್ ಯಾವುದು? ಭಾಗವತ.
ಅಪಾರ ಸಂಸಾರ ಸಮುದ್ರ ಸೇತು ಭಜಾಮಹೇ ಭಾಗವತ ಸ್ವರೂಪ ಭಾಗವತ. ಓಕೆ, ಅದಕ್ಕೂ ಅಲ್ಲಿ ಸಹ ಗುಣಗಾನವನ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಇದನ್ನೇ ಓಕೆ, ಪಾರವನ್ನು ದಾಟಿ ಹೋಗಲು ಬಯಸಿದವರ ಮೇಲೆ ಅಪಾರ ಕರುಣೆಯನ್ನು ತೋರಿಸುವುದಕ್ಕಾಗಿ ಶ್ರೀ ಸುಖಮುನಿಗಳು ಮೊದಲ ಬಾರಿಗೆ ಈ ರಹಸ್ಯ ಜ್ಞಾನವನ್ನು ನಿರೂಪಿಸಿದರು. ಅಂದ್ರೆ ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ ಸಂಸಾರಿನಾಂ ಕರುಣಯ. ಓಕೆ, ಸಂಸಾರಿನಾಂ ಕರುಣಯ ಪುರಾಣ ಗುಹ್ಯಂ. ಓಕೆ, ತುಂಬಾ ರಹಸ್ಯವಾದ ಇದನ್ನ ಕೊಟ್ಟಿದ್ದಾರೆ. ಓಕೆ, ಕತ್ತಲು ಕವಿದ ಪ್ರಪಂಚವನ್ನು ದಾಟಲು ಹೆಣಗುತ್ತಿರುವ ಸಂಸಾರಿಗಳ ಮೇಲೆ ಪರಮ ಕರುಣೆ ತೋರಿ, ಖಾಲಿ ಕರುಣೆ ಅಲ್ಲ, ಪರಮ ಕರುಣೆ ತೋರಿ ಸಕಲ ವೇದಗಳ ಸಾರವೆನಿಸಿದ. ಈ ಭಾಗವತ ಎಲ್ಲಾ ವೇದದ ಸಾರ. ಓಕೆ, ಅತ್ಯಂತ ರಹಸ್ಯ ಪುರಾಣ ಗುಹ್ಯಂ ಸಂಸಾರಿನಾಂ ಕರುಣೆಯ ಪುರಾಣ ಗುಹ್ಯಂ. ಈ ಪುರಾಣವನ್ನ ಸ್ವಾನುಭಾವದಿಂದ ಬೋಧಿಸಿದರು. ಓಕೆ, ನಿಮ್ಗೆ ನಾನು ಈ ಶ್ಲೋಕವನ್ನ ಕಲಿಸ್ತೇನೆ. ಈ ಶ್ಲೋಕವನ್ನ ಕಲ್ತುಕೊಂಡು ಬನ್ನಿ. ನಂತರ 2 ಪ್ಯಾರಾಗ್ರಾಫ್ ಉಂಟು. ನಾಳೆ ನಾವು ಡಿಸ್ಕಸ್ ಮಾಡುವ. ಇದರ ಬಗ್ಗೆ ತುಂಬಾ ಉಂಟು ಇದರಲ್ಲಿ ತಿಳಿಲಿಕ್ಕೆ. ನಾವು ಪ್ರಭುಪಾದ ತುಂಬಾ ಚೆನ್ನಾಗಿ ಇದನ್ನ ವಿವರಿಸಿದ್ದಾರೆ ಭಾವಾರ್ಥದಲ್ಲಿ. ಓಕೆ, ಇವತ್ತು ಏಕಾದಶಿ, ಎಲ್ಲರಿಗೂ ಗೊತ್ತಿರ್ಬೋದು. ಏಕಾದಶಿ ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ದೇನೆ. ಓಕೆ, ಏಕಾದಶಿಯ ದಿವಸದಂದು ನಾವು ಜಾಸ್ತಿ ಭಗವಂತನ ಬಗ್ಗೆ ಕೇಳ್ಬೇಕಂತೆ, ಭಗವಂತನ ನಾಮವನ್ನ ಜಪ ಮಾಡ್ಬೇಕು. ಹಾಗೆ ಜಾಸ್ತಿ ದೇವರ ಸಮೀಪದಲ್ಲಿ ಇರ್ಬೇಕು. ಬಾಕಿ ನಮ್ಮ ಭೌತಿಕವಾಗಿ ಅದರಿಂದ ನಾವು ದೂರ ಇರ್ಬೇಕು. ಜಾಸ್ತಿಯಾಗಿ ಭಗವಂತನ ಸಂಪರ್ಕದಲ್ಲಿ. ಉಪವಾಸ ಅಂದ್ರೆ ಭಗವಂತನ ಹತ್ತಿರ ವಾಸ ಮಾಡುವುದು, ಹಾಗೆ ಉಪವಾಸ ಅಂದ್ರೆ ಹಾಗಾಗಿ ನಾವು ಇವತ್ತು ಯಾವಾಗ್ಲೂ 1 ಮಾಲೆ ಜಪ ಮಾಡ್ತೇವೆ. ಇವತ್ತು 2 ಮಾಲೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವ. ನಾನು ನಿಮ್ಗೆ ಓಕೆ ಇಲ್ಲಿ ತೋರಿಸ್ತೇನೆ. ಹಾಗಾಗಿ ನಾವು ಇವತ್ತು ಜಪ ಮಾಡಿ 2 ಮಾಲೆ ಜಪ ಮಾಡಿ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡುವ. ಎಲ್ಲರೂ ಜಪ ಮಾಡ್ಬೇಕು. ಓಕೆ, ಈ ಹರೇ ಕೃಷ್ಣ ಮಹಾಮಂತ್ರ ಜಪ ತುಂಬಾ ಮುಖ್ಯವಾದ. ಓಕೆ, ನಾನು ಜಪ ಶೇರ್ ಮಾಡ್ತೇನೆ. 1 ನಿಮಿಷ. ಎಲ್ಲರನ್ನ ಅನ್ಮ್ಯೂಟ್ ಸಹ ಮಾಡ್ತೇನೆ. 1 ಸೆಕೆಂಡ್.